ಓಕೆ, ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಓಕೆ, ಓಕೆ, ಇದು ಲಾಸ್ಟಿಗೆ. ಫಸ್ಟ್ ಶ್ಲೋಕ. ಅರ್ಜುನ ಉವಾಚ ಏಷಾಶ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಂ ಹೋ ರಜಸ್ತಮ. ಅರ್ಜುನ ಪ್ರಶ್ನೆ: ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಅಂದ್ರೆ ನಮ್ಮ ಆಚಾರ್ಯ ಪ್ರಭುಪಾದ ಹೇಳ್ತಾರೆ, ಇಂಥ ಜನರು ತುಂಬಿ ಹೋಗಿದಾರಂತೆ ಕಲಿಯುಗದಲ್ಲಿ. ಅಂದ್ರೆ ಶಾಸ್ತ್ರದಿಂದ ಒಂದೇ ತೆಗೆಯೋದು. ಈಗ ಹೇಗಂದ್ರೆ ಶಾಸ್ತ್ರದಲ್ಲಿ ಒಂದು 10 ಇದ್ರೆ ಅದರಲ್ಲಿ ಒಂದು ತೆಗೆದು ಮತ್ತೆ ಅವರಿಗೆ ಬೇಕಾದದ್ದು ಇದೆಲ್ಲ ಅಂದ್ರೆ ಕೃಷ್ಣ ಹಾಗೆ ಇದು ಕನ್ಸಿಡರ್ ಮಾಡ್ತಾನೆ, ಅವರಷ್ಟಿಗೆ ಅವ್ರು ಹೇಳುದು. ಹಾಗಾಗಿ ಇಂಥವರು ಅನುಸರಿಸ ಅವರ ಕಲ್ಪನೆಗೆ ತಕ್ಕಾಗಿ ಮಾಡುವವರು ತುಂಬಾ ಮಂದಿ ಇದ್ದಾರೆ, ಪೂಜೆ ಮಾಡುವವರು. ಎಸ್, ಕೃಷ್ಣ ಹೇಳ್ತಾನೆ ಈಗ. ಶ್ರೀ ಭಗವಾನ್ ಉವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಓಕೆ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನು ಶ್ರದ್ಧೆಯ 3 ಬಗೆಗಳದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈ ಬಗ್ಗೆ ಈಗ ಆ ಬಗ್ಗೆ ಕೇಳು. ಮತ್ತೆ 3ನೇ ಶ್ಲೋಕ. ಭರತವಂಶ: ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನ ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನ ಒಂದು ನಿರ್ದಿಷ್ಟ ಶ್ರದ್ಧೆಯನ್ನು ಎಂದು ಹೇಳುತ್ತಾರೆ. ಅಂದ್ರೆ ಶ್ರದ್ಧೆಯಲ್ಲಿ ಕೂಡ ತುಂಬಾ ವಿಧ ಉಂಟು. ಈಗ ನಿಮ್ಗೆ ಈಗ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸುವ. ನೋಡಿ, ಈಗ ನಮ್ಮ ಭಕ್ತಿಯಲ್ಲಿ ನಾನಿದ್ದೇನೆ, ಮತ್ತೆ ನಮ್ಮದು ಪ್ರೆಸಿಡೆಂಟ್ ಇದ್ದಾರೆ, ಮತ್ತೆ ನಮ್ಮ ಸನ್ಯಾಸಿ ಇದ್ದಾರೆ. ಈಗ ವ್ಯತ್ಯಾಸ ಎಂತಂದ್ರೆ, ನನ್ಗೆ ಅವರಿಗೆ ಈಗ ಭೌತಿಕ ಲೋಕದಲ್ಲಿ ಹೇಗೆ ವ್ಯತ್ಯಾಸ ನಾವು ತುಲನೆ ಮಾಡುದು? ಭೌತಿಕ ಇದರಲ್ಲಿ ಅಂದ್ರೆ ಹಣ ಮತ್ತೆ ಪೊಸಿಷನ್, ಇದರಲ್ಲಿ ನಾವು ಇನ್ನೊಬ್ಬಂದು ತುಲನೆ ಮಾಡ್ತೇವೆ. ಹೇಗಂದ್ರೆ ಆಫೀಸಲ್ಲಿ ಅವನಿಗೆ ಪ್ರಮೋಷನ್ ಆಯಿತು, ಅವನು ಗ್ರೇಟ್ ಮ್ಯಾನೇಜರ್ ಇಂದ ದೊಡ್ಡ ಮ್ಯಾನೇಜರ್, GM ಆ ಥರ ಆಯಿತು, ಮತ್ತೆ ಸ್ಯಾಲ್ರಿ ಹೈಕ್ ಆಯಿತು. ಹೀಗೆ ನಾವು ಮತ್ತೆ ನೋಡುದು ಹೇಗೆ ಅಂದ್ರೆ ಒಬ್ಬ ದೊಡ್ಡ ಮನೆ ಕಟ್ಟಿದ, ಈ ತರ ನಾವು ಶ್ರೀಮಂತಿಗೆಲ್ಲ ನೋಡ್ತೇವೆ. ಆದರೆ ಭಕ್ತಿಯಲ್ಲಿ ಹಾಗೆ ಅಲ್ಲ. ಭಕ್ತಿಯಲ್ಲಿ ಸೇಮ್, ಅವರು ಕೂಡ ಮಾಡುವುದು ಸೇಮ್, ನಾನು ಕೂಡ ಮಾಡುವುದು ಸೇಮ್, ಇನ್ನೊಬ್ರು ಕೂಡ ಮಾಡುವುದು ಸೇಮ್. ಆದರೆ ದಿವಸ ಹೋದಾಗೆ ಶ್ರದ್ಧೆಯು ಜಾಸ್ತಿ ಅಂದ್ರೆ ಹೇಗೆಂತಂದ್ರೆ, ನನಗೆ ಮತ್ತು ನಮ್ಮ ಸನ್ಯಾಸಿಗೆ ವ್ಯತ್ಯಾಸ ಅಂತ ಅಂದ್ರೆ, ನನಗೆ ಸ್ವಲ್ಪ ಶ್ರದ್ಧೆ ಉಂಟು ಭಕ್ತಿಯಲ್ಲಿ, ಅವರಿಗೆ ತುಂಬಾ ಉಂಟು. ಹಾಗಾಗಿ ಭಕ್ತಿಯಲ್ಲಿ ಪ್ರೋಗ್ರೆಸ್ ಅನ್ನೋದು ದಿವಸ ಹೋದಾಗೆ ನಿಮಗೆ ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಹಾಗಾಗಿ ಇದು ಆದ್ರೆ ಭೌತಿಕ ಜನರಿಗೆ ಇದು ಅರ್ಥ ಆಗುದಿಲ್ಲ. ಯಾಕಂದ್ರೆ ಭೌತಿಕ ಜನರು ಎಲ್ಲವನ್ನು ತುಲನೆ ಮಾಡುದು ಅಂದ್ರೆ, ನಾನು ಈಗ ಮಾಡ್ತೇನೆ, ನನಗೆ ಎಂತ ಸಿಗ್ತದೆ ಅಂದ್ರೆ, ನಂದು ಸೆಕೆಂಡ್ ಬ್ಯಾಚ್ ಅಲ್ಲಿ ನಾನು ಮಧ್ಯಾಹ್ನದ ಕ್ಲಾಸಲ್ಲಿ ಜನರಲ್ ಆಗಿ ಹೇಳಿದೆ. ಅಂದ್ರೆ ಕೃಷ್ಣ ಹೇಳ್ತಿದ್ದಾನೆ, ಪ್ರಭುಪಾದ ಆಚಾರ್ಯ ಕೂಡ ಹೇಳ್ತಾರೆ, 3:30 ಆಕ್ಚುಲಿ 8 ಗಂಟೆ ಮಾಡಬೇಕು ಇದಕ್ಕೆ, ಆತ್ಮಕ್ಕೆ. ನೀವು ಎಂತ ಹೇಳುದು, ದೇಹಕ್ಕೆ 8, 24ರಲ್ಲಿ ಮತ್ತೆ ನಮ್ಮ ಮನಸ್ಸಿಗೆ 8 ಮತ್ತೆ ಆತ್ಮಕ್ಕೆ 8. ಆದ್ರೆ
ನಾವೀಗ ಹೇಳ್ತಾ ಇರೋದು 3.5 ಗಂಟೆ ಮಾಡಿ ಅಂತ ಸಾಧನೆ. ಹಾಗೆ ಒಂದು ಮಾತಾಜಿ 4 ದಿವಸ ಮಾಡಿದ್ರು, ಮತ್ತೆ ಅವ್ರು ನನಗೆ 5ನೇ ದಿವಸಕ್ಕೆ ಹೇಳಿದ್ರು, ನೀವು ಹೇಳಿದಿರಿ ನನಗೆ ಇದು ಮಾಡಿದ್ರೆ ಕೃಷ್ಣನ್ ನೋಡ್ಬೋದು, ಈಗ 5 ದಿವಸ ನನಗೆ ಕಾಣಲಿಲ್ಲ. ಅದು ಹಾಗೆ ಆಗುದಿಲ್ಲ ಮಾತಾಜಿ. ಹೇಗೆ ಅಂದ್ರೆ ವಿಷಯ ಅಂದ್ರೆ ನಾವು ದಿವಸ ಹೋದಾಗ ನಮ್ದು ಶ್ರದ್ಧೆಯು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಕೃಷ್ಣ ಭಜನೆಯಲ್ಲಿ. ಇದು ವ್ಯತ್ಯಾಸ. ಅದು ಜನರಿಗೆ ಇದು ಅರ್ಥ. ಯಾಕಂದ್ರೆ ಜನರು ಆ ಭೌತಿಕದನ್ನು ಇಲ್ಲಿಗೆ ತರ್ತಾರೆ, ಆಗ ಅವ್ರದ್ದು ಫೇಲ್ ಆಗುದು ಅಷ್ಟೇ. ನೋಡಿ ಇಲ್ಲಿ ಒಂದು ಸರ್ಕಲ್ ಉಂಟು. ಈ ಸರ್ಕಲ್ ಅಲ್ಲಿ ಒಂದು ಕರ್ಮಿ, ಜ್ಞಾನಿ ಮತ್ತೆ ಭಕ್ತ ಅಂತ. ಫಸ್ಟ್ ಕರ್ಮಿ ನೋಡುವ. ಕರ್ಮಿ ಅಂತ ಅಂದ್ರೆ ರಜೋಗುಣ ಅಂತೆ. ಕೆಲಸ 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 ಅಂದ್ರೆ ಮನಿ 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 ಸ್ವೀಟರ್ ದನ್ ಹನಿ. ಪೂರ್ತಿ ಕೆಲಸ ಕೆಲಸ ಕೆಲಸ, ಹಣ 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 ಅದರಿಂದ ಇರ್ತಾನೆ. ಅದು ಕರ್ಮ ಮಾಡ್ತಾನೆ. ಮತ್ತೆ ಇದರಿಂದ ಅವನಿಗೆ ಕಾಮ ಅಂದ್ರೆ ಡಿಸೈರ್ ಇರ್ತದೆ. ಎಂತಂದ್ರೆ ನನಗೆ ಸಿಗ್ಬೇಕು, ಅದು ಸಿಗ್ಬೇಕು, ಇದು ಸಿಗ್ಬೇಕಂತ. ಮತ್ತೆ ಅವ ಸ್ವರ್ಗಲೋಕಕ್ಕೆ ಹೋಗ್ಬೋದಂತೆ. ಅಂದ್ರೆ ಯಾವುದೇ ರಜೋಗುಣದವ ಯಾವುದು ಬೇಡದ ಮಾಡುವುದಿಲ್ಲ, ಬೇಡದ ಮಾಡದಿದ್ರೆ ಅವನಿಗೆ ಸ್ವರ್ಗಲೋಕ ಹೋಗ್ಬೋದಂತೆ. ಮತ್ತೆ ನೆಕ್ಸ್ಟ್ ಸತ್ವಗುಣ. ಇದು ಸತ್ವಗುಣ ನಿಮಗೆ ಜ್ಞಾನ ಸಿಗ್ತದೆ. ಈಗ ನೀವು ಬಂದಿದ್ದೀರಿ, ನಿಮ್ಗೆ ಜ್ಞಾನ ಸಿಕ್ಕಿದೆ. ಭಗವದ್ಗೀತೆ 16 ಅಧ್ಯಾಯದಲ್ಲಿ ನಿಮ್ಗೆ ಸಾಧಾರಣ ಜ್ಞಾನ ಸಿಕ್ಕಿದೆ. ಮತ್ತೆ ಜ್ಞಾನದಿಂದ ಮುಕ್ತಿ ಪಡಿಬೇಕಂದ್ರೆ ನೆಕ್ಸ್ಟ್ ನಮ್ಗೆ ಜನ್ಮ ಬೇಡ. ಮತ್ತೆ ಆದ್ರೆ ಇದರಲ್ಲಿ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ನಿಜವಾದ ಮುಕ್ತಿ ಅಂತ ಅಂದ್ರೆ ನಾವು ಇಂದ್ರಿಯಗಳನ್ನು ಕಂಪ್ಲೀಟ್ ಆಗಿ ಬಿಡುವುದು. ಇಲ್ಲಿ ನೋಡಿ, ಇಲ್ಲಿ ಬ್ರಹ್ಮನ್ ಅಂತ ಹಾಕಿದ್ದಾರೆ. ಬ್ರಹ್ಮನ್ ಅಂದ್ರೆ ಆ ಬ್ರಹ್ಮಜ್ಯೋತಿ. ಈಗ ತುಂಬಾ ಸಂಸ್ಥೆಗಳು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವರೆಲ್ಲ ಹೇಳುದು ಆ ಬ್ರಹ್ಮಜ್ಯೋತಿ. ಆಚಾರ್ಯ ಹೇಳ್ತಾರೆ ಅದು ಕೂಡ ಒಂದು ಇಂದ್ರಿಯವೇ ಅಂತೆ, ಇಂದ್ರಿಯ ಸುಖ ಅಂತೆ. ಯಾಕೆಂದ್ರೆ ನೋಡಿ, ಎಲ್ಲರ ಹತ್ರ ನೀವು ಕೇಳಿ, ಆ ಸಂಸ್ಥೆಯವರ ಹತ್ರ ಯಾರಾದ್ರೂ ಕೇಳಿ, ಅವ್ರು ಹೇಳುದು ನಮ್ಗೆ ಆ ಬ್ರಹ್ಮಜ್ಯೋತಿಗೆ ಹೋಗ್ಬೇಕು, ಮತ್ತೆ ದೇವರ ಹತ್ರ ಒಂದಾಗ್ಬೇಕು. ನಮ್ಮ ಆಚಾರ್ಯ ಹೇಳ್ತಾರೆ ದೇವರ ಹತ್ರ ಒಂದು ಯಾಕೆ ಆಗ್ಬೇಕು? ಯಾಕೆಂದ್ರೆ ದೇವರು ಎಂತ ಹೇಳುದು, ದೇವರು ಅನುಭವಿಸಿದ ಆ ಸುಖವನ್ನು ನಮ್ಗೆ ಕೂಡ ಅನುಭವಿಸ್ಬೇಕು. ಅಲ್ಲಿ ಕೂಡ ವಾಪಸ್ ಇಂದ್ರಿಯ ಸುಖವೇ, ಮಾತ್ರ ಅದು ಪಾಲಿಶ್ ಇಂದ್ರಿಯ ಸುಖ. ಆಚಾರ್ಯ ಹೇಳ್ತಾರೆ ಅದು ಸ್ವಲ್ಪ ಪಾಲಿಶ್ ಮಾಡಿದೆ. ಹೇಗಂದ್ರೆ ರೈಸ್ ಅಲ್ಲಿ ಒಂದು ರೈಸ್ ಸಿಗ್ತದೆ ನಾರ್ಮಲ್, ಇನ್ನೊಂದು ಪಾಲಿಶ್ ಆದ ರೈಸ್ ಸಿಗ್ತದೆ. ಆ ತರ ಅದು ಕೂಡ ಒಂದು ಟೈಪ್ ಇಂದ್ರಿಯ ಸುಖ. ಹಾಗಾಗಿ ಅಲ್ಲಿ ಕೂಡ ಮತ್ತೆ ಇದರಲ್ಲಿ ವ್ಯತ್ಯಾಸ ಅಂತಂದ್ರೆ, ಈ 2 ಲೋಕಕ್ಕೆ ಹೋದ್ರೆ ಮತ್ತೆ ನಿಮ್ಗೆ ಜನ್ಮ ಉಂಟು. ನೆಕ್ಸ್ಟ್ ಶುದ್ಧ ಸತ್ವ. ಭಕ್ತಿಯಲ್ಲಿ ಬಂದ್ರೆ ಸತ್ವಗುಣದ ಮೇಲೆ ಬರ್ತದೆ ಶುದ್ಧ ಸತ್ವ. ಅದರಲ್ಲಿ ನೀವು ಭಕ್ತಿ ಮಾಡ್ತೀರಿ, ಮತ್ತೆ ಪ್ರೇಮ ಸ್ಟೇಜಿಗೆ ಹೋಗ್ಬೋದು ನಿಮ್ಗೆ. ಅದೇ ಈಗ ಕೂಡ ನಿಮ್ಗೆ ಹೇಳ್ತೇನೆ, ಆ ಶ್ರದ್ಧಾ ಭಕ್ತಿದು 9 ಸ್ಟೇಜ್. ಫಸ್ಟ್ ಇದು ಶ್ರದ್ಧಾ. ಈ ಚಾಪ್ಟರ್ ಶ್ರದ್ಧೆಯ ಬಗ್ಗೆ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹಾಗಾಗಿ ಪ್ರೇಮ ಪುಮಾರ್ಥೋ ಮಹಾನ್ ಅಂದ್ರೆ ಪ್ರೇಮವು ಹೈಯೆಸ್ಟ್. ಹಾಗಾಗಿ ಆ ಪ್ರೇಮ ಸ್ಟೇಜ್ ಬಂದ ಮೇಲೆ ಮತ್ತೆ ನಮಗೆ ಕೃಷ್ಣನನ್ನು ಕಾಣಬಹುದು. ಹಾಗಾಗಿ ಇದೆಲ್ಲ ಮಾಡುವಂಥದ್ದು ಫೈನಲ್ ಕರ್ಮದಿಂದ ನಾವು ಕೃಷ್ಣನನ್ನು ಹೇಗೆ ಪಡೆಯುವುದು, ಜ್ಞಾನದಿಂದ ಹೇಗೆ ಪಡೆಯುವುದು, ಭಕ್ತಿಯಿಂದ ಅದನ್ನು ಪಡೆಯುತ್ತೇವೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಾಕ್ಷಾಸ್ಮಿ ರಾಜಸ ಪ್ರೇತಾನ್ ಭೂತ ಗಣಾಂಶಾನ್ಯೇ ಯಜಂತೆ ತಾಮಸ ಜನ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ಸಾತ್ವಿಕದವರು ಮನುಷ್ಯರು ಮತ್ತು ದೇವತೆಯನ್ನು ಪೂಜಿಸ್ತಾರಂತೆ. ರಾಜ ಸ್ವಭಾವದವರು ರಾಕ್ಷಸನ್ನು ಪೂಜಿಸ್ತಾರೆ. ರಾಜ ಸ್ವಭಾವದವರು. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಇಲ್ಲಿ ಕಾಣಬಹುದು ನಿಮಗೆ, ಇದು ಮಂಗಳೂರಲ್ಲಿ ಫೇಮಸ್ ಭೂತಾರಾಧನೆ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರ ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸ ಪರಮಾತ್ಮನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿ ಅಸುರರು. ಎಂತಂದ್ರೆ ನೋಡಿ, ಹೀಗೆ ನಾವು ದೇಹಕ್ಕೆ ನೋಡಿ, ಇಲ್ಲಿ ನಿಮ್ಗೆ ಹಿರಣ್ಯಕಶಿಪು ಕಾಣ್ಬಹುದು. ಅವ ಎಂತ ತಪಸ್ಸು ಮಾಡಿದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಅವರಿಗೆ ಸ್ಕೂಲಲ್ಲಿ ಇತ್ತಂತೆ ಸ್ಟ್ಯಾಂಡ್ ಅಪ್ ಪನಿಷ್ಮೆಂಟ್ ಅಂದ್ರೆ ನಿಲ್ಲುವಂಥದ್ದು. ಮತ್ತೆ ಕೆಲವೊಮ್ಮೆ ನಾವು ಜಾಸ್ತಿ ಇದು ಮಾಡಿದ್ರೆ ಕೈಯನ್ನು ಮೇಲೆ ಎತ್ತಲಿಕ್ಕೆ ಹೇಳ್ತಾರೆ. ನಮಗೆ ಕೂಡ ಶಾಲೆಯಲ್ಲಿ ಇತ್ತು. ಅದು ಕೆಲವೊಮ್ಮೆ ಖಾಲಿ ಜಸ್ಟ್ ನಿಲ್ಲಿಸುದು ಕೂಡ ಪನಿಷ್ಮೆಂಟ್ ಎಂತ ನಾವು ಉಪದ್ರ ಮಾಡಿದ್ರೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಇದು ಹಿರಣ್ಯಕಶಿಪು ಮಾಡಿದ್ದು ಸ್ಟ್ಯಾಂಡ್ ಅಪ್ ಪನಿಷ್ಮೆಂಟ್ ಅಂತೆ. ಅಂದ್ರೆ ನೋಡಿ, ದೇಹಕ್ಕೆ ಎಲ್ಲವ ತೊಂದರೆ ಕೊಟ್ಟ, ಮತ್ತೆ ಒಳಗೆ ಪರಮಾತ್ಮ ಇದ್ದಾನೆ. ಹಾಗಾಗಿ ಅದಕ್ಕೆ ನಾವು ತೊಂದರೆ ಕೊಡ್ತಾ ಇದ್ದೇವೆ. ಇದಂದ್ರೆ ಅವರು ಶಾಸ್ತ್ರದಲ್ಲಿ ಇಲ್ಲ, ಒಟ್ಟು ಮಾಡುದು.
ನೋಡಿ ಇವರೆಲ್ಲ ಒಳಗೆ ಹಾಕಿದ್ದಾನೆ, ಇವ ನೋಡಿ, ಅದು ಇಲ್ಲಿ ನೋಡಿ, ಇದೆಲ್ಲ ಇಲ್ಲದನ್ನು ಮಾಡ್ತಾರೆ ಜನರು. ಕೃಷ್ಣ ಚೈತನ್ಯ. ಓಕೆ, 8, 9, 10. ಓಕೆ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಷನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತದೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಇದು ಸತ್ವಗುಣದ ಫುಡ್. ಮತ್ತೆ ರಜೋಗುಣದ ಫುಡ್ ನೋಡುವ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಾಲದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಅಂದ್ರೆ ನೋಡಿ, ಜಾಸ್ತಿ ಖಾರ ತಿನ್ನುವವರಿಗೆ ಪೈಲ್ಸ್ ಆಗ್ತದೆ. ಅಂದ್ರೆ ಅದರಲ್ಲಿ ಮತ್ತೆ ನಮಗೆ ಎಂತ ಅಂದ್ರೆ ದುಃಖವೇ. ಮತ್ತೆ ತಮಗುಣದ ಆಹಾರ, ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಡುತ್ತಿರುವ ಅಳಸಿದ ಆಹಾರ ಮತ್ತು ಉಚ್ಚಿಷ್ಟವು ಅಸ್ಪೃಶ್ಯವು ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಅಂದ್ರೆ ಈಗೆಲ್ಲ ಮೆಟ್ರೋ ಸಿಟೀಸ್ ಅಲ್ಲಿ ಆ ಪಾಶ್ಚಾತ್ಯ ದೇಶದವರನ್ನು ಫಾಲೋ ಮಾಡುದು ಹೇಗೆ ಅಂದ್ರೆ ವಾರಕ್ಕೊಮ್ಮೆ ಮಾಡುದು ಅಡಿಗೆ, ಮತ್ತೆ ಅದನ್ನೇ ಬಿಸಿ ಮಾಡಿ ಮಾಡಿ ತಿನ್ನುದು. ಯಾಕೆಂದ್ರೆ ನೋಡಿ, ಮೆಟ್ರೋ ಸಿಟೀಸ್ ಅಲ್ಲಿ ಬೆಳಿಗ್ಗೆ 7 ಗಂಟೆ ಹೋಗ್ತಾರೆ, ಅವ್ರಿಗೆ ಕ್ಯಾಬ್ ಬರ್ತದೆ. ಈಗ ಕೊರೋನಾ ಇಲ್ಲಾಂದ್ರೆ ಅವರಿಗೆ 7 ಗಂಟೆ ಬಂದು ಅವ್ರು 9 ಗಂಟೆ ರೀಚ್ ಆಗ್ತಾರೆ. ಮತ್ತೆ ವಾಪಸ್ ಸಂಜೆ 8 ಗಂಟೆ ತನಕ ಕೆಲಸ ಇರ್ತದೆ. ವಾಪಸ್ ಮನೆಗೆ ಬರುವಾಗ 10 ಗಂಟೆ ಆಗ್ತದೆ. ಮತ್ತೆ 10 ಗಂಟೆ ಬಂದು ಅಷ್ಟು ಕೆಲಸ ಮಾಡಿ ಅವರಿಗೆ ಸಾಕಾಗಿರ್ತದೆ. ಮತ್ತೆ ಎಲ್ಲಿ ಅವರು ಅಡಿಗೆ ಮಾಡುದು? ಮತ್ತೆ ವೀಕೆಂಡ್ ಅವರಿಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ, ಆಗ ಅವರು ಮಾಡ್ತಾರೆ. ಒಂದ್ ದಿವಸ ಪೂರ್ತಿ ಮಲಗ್ತಾರೆ, ಒಂದ್ ದಿವಸ ಎಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ. ಹಾಗಾಗಿ ಇದು ತಮೋ ಗುಣ ಅಂತ ಆಚಾರ್ಯರು ಹೇಳ್ತಾರೆ. ನೋಡಿ, ಇಲ್ಲಿ ನಿಮ್ಗೆ ಆಹಾರದಲ್ಲಿ ಗೊತ್ತಾಗ್ತದೆ ಸತ್ವಗುಣದ ಆಹಾರ, ತಮೋಗುಣದ ಆಹಾರ, ರಜೋಗುಣದ ಆಹಾರ, ಮತ್ತೆ ಇಲ್ಲಿ ತಮೋಗುಣದ. ಎಸ್, ಯಜ್ಞಗಳಲ್ಲಿ ಧರ್ಮಗ್ರಂಥದ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಅಂದ್ರೆ ಯಜ್ಞಗಳ ಧರ್ಮಗ್ರಂಥ ಆದೇಶ ಅಂದ್ರೆ ಶಾಸ್ತ್ರದಲ್ಲಿ ಹೇಗೆ ಉಂಟು ಹಾಗೆ ಮಾಡುವಂತದ್ದು, ಅದೆಲ್ಲ ಸತ್ವಗುಣದ ಅಂತ ಹೇಳ್ತಾರೆ. ನೋಡಿ, ಶಾಸ್ತ್ರದಲ್ಲಿ ಉಂಟು. ಈಗ 10ನೇ ಅಧ್ಯಾಯದ 25ನೇ ಶ್ಲೋಕ, ಯಜ್ಞದಲ್ಲಿ ನಾನು ಜಪ ಯಜ್ಞ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಇದು ಶಾಸ್ತ್ರದಲ್ಲಿ ಯುಕ್ತವಾದದ್ದು, ಹಾಗಾಗಿ ನಾವು ಅದನ್ನು ಮಾಡಬೇಕು. ಓಕೆ, ಭರತವಂಶ ಶ್ರೇಷ್ಠನೇ, ಐಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಅಂದ್ರೆ ರಾಜಗುಣದವ ಮಾಡ್ತಾನೆ, ಆದ್ರೆ ಅವನಿಗೆ ಅದು ಲಾಭಕ್ಕೋಸ್ಕರ. ಅಂದ್ರೆ ಹೀಗೆ ಮಾಡಿದ್ರೆ ನನಗೆ ಜ್ಯೋತಿಷ್ಯ ಹತ್ರ ಹೋಗ್ತಾನೆ, ಅವ ಹೇಳ್ತಾನೆ ಇದು ಮಾಡಿದ್ರೆ ನಿಮಗೆ ಬಿಸ್ನೆಸ್ ಸಕ್ಸಸ್ ಆಗ್ತದೆ, ಇದು ಮಾಡಿದ್ರೆ ನಿಮಗೆ ಫ್ಯಾಮಿಲಿ ಒಳ್ಳೆ ಇರ್ತದೆ, ಇದು ಮಾಡಿದ್ರೆ ನಿಮಗೆ ಮಕ್ಕಳಿಗೆ ಇದಾಗ್ತದೆ, ಹುಟ್ಟುತ್ತದೆ, ಆ ತರ. ಹಾಗೆ ಅವ ಅದನ್ನೆಲ್ಲ ಮಾಡ್ತಾನೆ, ಆದ್ರೆ ಅದು ಅವನ ಲಾಭಕ್ಕಾಗಿ, ಐಕ ಲಾಭಕ್ಕಾಗಿ. ಓಕೆ, 13ನೇ, ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸೂತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವು ತಾಮಸ ಗುಣದ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಅಟ್ಲೀಸ್ಟ್ ರಜಗುಣದವ ಅವ ಧರ್ಮ ಗ್ರಂಥಗಳು ಇದ್ದಾಗೆ ಮಾಡ್ತಾನೆ, ಅಂದ್ರೆ ಆ ಪುರೋಹಿತರನ್ನು ಕರೆದು ಆ ತರ ಅದು ಮಾಡ್ತಾನೆ. ಇವ ತಮ್ಮ ಗುಣದವ ಯಾವುದಿಲ್ಲ, ಅಂದ್ರೆ ಒಟ್ಟು ಅವನಿಗೆ ಬೇಕಾಬಿಟ್ಟಿ ಹೇಗೆ ಅವನಿಗೆ ಅನಿಸ್ತದೆ ಆ ತರ ಮಾಡ್ತಾನೆ. ದೇವಾದ್ವಿಜ ಗುರು ಪ್ರಜ್ಞಾ ಪೂಜನಾಂ ಶೌಚಂ ಆರ್ಜವಂ ಬ್ರಹ್ಮಚಾರ್ಯಂ ಅಹಿಂಸಾ ಚ ಶರೀರಂ ತಪಾ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸನ್ನು ಎಣಿಸಿಕೊಳ್ಳುತ್ತದೆ. ನೋಡಿ, ನಮ್ಮ ಲೈಫಲ್ಲಿ ಗುರು ಮೇನ್. ಗುರು ಇಲ್ಲದೆ
ಏನಿಲ್ಲ. ಶ್ರೀ ಗುರು ಕರುಣಾ ಸಿಂಧು ಅಧಮ ಜನರ ಬಂಧು. ಅಂದ್ರೆ ಗುರು ಅಂತಂದ್ರೆ ನಾವು ಅಧಮರು, ನಾವು ನಮ್ಮನ್ನು ಆ ಉತ್ತಮ ಸ್ಟೇಜಿಗೆ ಕೊಂಡೋಗುದು ಗುರು. ಹಾಗಾಗಿ ಗುರು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಅದೇ ಆಚಾರ್ಯ ಹೇಳ್ತಾರೆ ಹೇಗೆಂದ್ರೆ, ನಾವು ಫಸ್ಟ್ಗೆ ನಾವು ತಂದೆ ತಾಯಿಯರನ್ನು ಗುರುವಾಗಿ ಸ್ವೀಕರಿಸ್ತೇವೆ ಸಣ್ಣದಿರುವಾಗ. ಮತ್ತೆ ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರನ್ನು ಸ್ವೀಕರಿಸ್ತೇವೆ. ಮತ್ತೆ ನಾವು ಕಾಲೇಜಿಗೆ ಹೋಗುವಾಗ ಅಲ್ಲಿ ಲೆಕ್ಚರರ್ಸ್ ಅನ್ನು ಸ್ವೀಕರಿಸ್ತೇವೆ. ಮತ್ತೆ ನಾವು ಕೆಲಸದಲ್ಲಿ ಹೋಗುವಾಗ ನಮ್ಮ ಯಾರು ಸೀನಿಯರ್ ಇದ್ದಾರೆ ಅವ್ರನ್ನ ನಾವು ಸ್ವೀಕರಿಸ್ತೇವೆ. ಆದ್ರೆ ಆಚಾರ್ಯ ಹೇಳ್ತಾರೆ ನಾವು ಜೀವನದಲ್ಲಿ ಪೂರ್ತಿ ಅಂದ್ರೆ ಸ್ವೀಕರಿಸ್ತೇವೆ ಅಂತೆ. ಆದ್ರೆ ಆಧ್ಯಾತ್ಮಿಕದಲ್ಲಿ ಎಂತಂದ್ರೆ ವ್ಯತ್ಯಾಸ. ಇಲ್ಲಿ ಕೂಡ ನಾವು ಗುರುವನ್ನು ಸ್ವೀಕರಿಸಬೇಕು. ಆದ್ರೆ ಅಲ್ಲಿಗೆ ಮತ್ತೆ ಇಲ್ಲಿಗೆ ಎಂತ ವ್ಯತ್ಯಾಸ ಅಂದ್ರೆ, ಅಲ್ಲಿ ನಾವು ಆ ಗುರುವಿನ ಎಗೇನ್ಸ್ಟ್ ಹೋಗ್ತೇವೆ. ಈಗ ನೋಡಿ, ನಾವು ತಂದೆ ತಾಯಿಗೆ ಕೆಲವೊಮ್ಮೆ ಬೈತೇವೆ, ಶಾಲೆಯಲ್ಲಿ ಶಿಕ್ಷಕರಿಗೆ ಕೂಡ ನಾವು ಕೆಲವೊಮ್ಮೆ ಬೈತೇವೆ, ಲೆಕ್ಚರ್ಸ್ ಕೂಡ ಬೈತೇವೆ, ಮತ್ತೆ ಕೆಲಸದಲ್ಲಿ ಕೂಡ ನಮ್ದು ಕ್ಲಾಶ್ ಆಗಿ ನಾವು ನಮ್ಮ ಸೀನಿಯರ್ಸ್ಗೆ ಬೈತೇವೆ. ಆದರೆ ಇಲ್ಲಿ ಹಾಗೆ ಆಗುದಿಲ್ಲ. ಇಲ್ಲಿ ನೀವು ಟೋಟಲ್ ಸರೆಂಡರ್, ಅದೊಂದಿಲ್ಲ, ಯಾವುದು ಹಿಂದೆ ಬೈಲಿಕ್ಕಿಲ್ಲ. ಹಾಗಾಗಿ ಇದು ಯಾಕಂದ್ರೆ ಇದು ನಮ್ಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ನಾವು ಜೀವನ ಪೂರ್ತಿ ರಿವೋಲ್ಟ್ ಆದದ್ದು. ಆಚಾರ್ಯ ಹೇಳ್ತಾರೆ ಹೇಗೆಂದ್ರೆ, ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದವರು, ನಾವು ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಆಗಿ ಇಲ್ಲಿ ಬಂದದ್ದು. ಇಲ್ಲಿ ಕೂಡ ನಾವು ಅದೇ ಗುಣ ಅಂತೆ ನಮ್ದು, ಅಂದ್ರೆ ನಾವು ಎಗೇನ್ಸ್ಟ್ ಮಾತಾಡೋದು. ಹಾಗಾಗಿ ಅದು ಹೋಗುದಿಲ್ಲ. ಹೇಗೆಂದ್ರೆ ಹುಟ್ಟು ಗುಣ ಸುಟ್ಟರೂ ಹೋಗುದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದ್ರೆ ಅದೆಲ್ಲ ಒಳಗೆ ಅಂಟಿಕೊಂಡಿದೆ. ಅದೆಲ್ಲ ಹೋಗ್ಲಿಕ್ಕೆ ನಾವು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು. ಜಪ ಮಾಡಿದೆ ಅಂತ ಆಗ್ತದೆ, ಅದೆಲ್ಲ ಒಳಗಿದ್ದದೆಲ್ಲ ಬಿಡ್ಲಿಕ್ಕೆ ಬರ್ತದೆ. ಅಂತ ಆಚಾರ್ಯ ಹೇಳ್ತಾರೆ, ಈ ಕೆಲವರೆಲ್ಲ ಹೇಗಂದ್ರೆ, ನಾನು 2 ವರ್ಷ ಜಪ ಮಾಡಿದೆ, ನಂದು ಈಗ ಕೂಡ ಒಳಗೆ ಎಲ್ಲ ಉಂಟು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನೋಡಪ್ಪ, ನೀನು ಕೋಟಿ ಲೈಫ್ ತೆಗ್ದಿದ್ಯಾ, ನೀನು ಕೃಷ್ಣನಿಗೆ ಎಗೇನ್ಸ್ಟ್ ಆಗಿ ಕೋಟಿ ಲೈಫ್ ತೆಗ್ದಿದ್ಯಾ. ಈಗ ಲಾಸ್ಟ್ ಇದೊಂದು 6-7 ಲೈಫಲ್ಲಿ ನೀನು ಕೃಷ್ಣ ಪ್ರಜ್ಞೆಗೆ ಬಂದಿದ್ಯಾ. ಹಾಗಾಗಿ ಅದು ಹೇಗೆ ಅಂದ್ರೆ, ಈಗ ನಾವೊಂದು ಪಾಟ್ ಅಲ್ಲಿ ಒಂದು ತುಳಸಿ ಗಿಡ ನಡ್ತೇವೆ. ತುಳಸಿ ಗಿಡ ನಡುವಾಗ ಅದರ ಸುತ್ತ ಬೇಡದೆಲ್ಲ ಬರ್ತದೆ. ಈಗ ಮಳೆಗಾಲಕ್ಕೆ ತುಂಬ ಬರ್ತದೆ. ಅದಕ್ಕೆ ಹೇಳ್ತಾರೆ ಆಚಾರ್ಯರು ಅನ್ವಾಂಟೆಡ್ ವೀಡ್ಸ್, ಬೇಡದ ಗಿಡಗಳು. ಅದೇ ರೀತಿ ನಾವು ಕೃಷ್ಣ ಪ್ರಜ್ಞೆ ಮಾಡುವಾಗ ಕೂಡ, ಯಾಕಂದ್ರೆ ನಾವು ತುಂಬಾ ಲೈಫ್ ತೆಗೆದಿದ್ದೇವಲ್ಲ, ಆ ಬೇಡದೆಲ್ಲ ಉಂಟು ಒಳಗೆ. ಅದು ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ. ಆದ ಆಚಾರ್ಯ ಹೇಳ್ತಾರೆ, ಸ್ವಲ್ಪ ಹೋದ್ರೆ ಸಾಕಂತೆ, ಸ್ವಲ್ಪ ಹೋದ್ರೆ ಸಾಕು, ಮತ್ತೆ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ. ಮಾತ್ರ ನಮ್ಗೆ ಹೇಗೆ ಅಂದ್ರೆ, ನಮ್ಗೆ ಇದರಲ್ಲಿ ಪೇಷನ್ಸ್ ಬೇಕು, ತಾಳ್ಮೆ. ಹೇಗಂದ್ರೆ 2 ವರ್ಷ ನಾನು ಜಪ ಮಾಡಿದೆ, ಅದು ಕೂಡ ಹೋಗ್ಲಿಲ್ಲ, ಅದು ಹೋಗ್ತದೆ. ಅದಂದ್ರೆ ಅದಕ್ಕೆ ನಾವು ಮಾಡ್ತಾ ಇರ್ಬೇಕು. ಹೇಗಂದ್ರೆ ಒಟ್ಟಿಗೆ, ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಇವತ್ತು ನೀವು ಗಿಡ ನಟ್ರೆ ಇವತ್ತೇ ನನಗೆ ಫಲ ಬೇಕು ಅಂದ್ರೆ, ಮಾವಿನಕಾಯಿ ಗಿಡ ನಡ್ತಾನೆ, ನನಗೆ ನಾಳೆ ನನಗೆ ಅದು ಹಣ್ಣು ಬೇಕಂತ ಹೇಳಿದ್ರೆ ಅದು ಆಗುದಿಲ್ಲ. ಅದು ಟೈಮ್ ಹಿಡಿತದೆ, ಅದಕ್ಕೆ ನೀರಾಗ್ಬೇಕು, ದೊಡ್ಡದಾಗ್ಬೇಕು, ಮತ್ತೆ ಅದು ಫಲ ಕೊಡುದು. ಅದೇ ರೀತಿ ಇಲ್ಲಿ ಕೂಡ ಹಾಗೆ. ಮಾತ್ರ ಗುರು ತುಂಬಾ ಇಂಪಾರ್ಟೆಂಟ್. ಗುರು ಇಲ್ಲದೆ ನಮ್ಗೆ ಕೃಷ್ಣ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಗುರುವಿನ ಥ್ರೂವೇ ಹೋಗ್ಬೇಕು. ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳುದು, ಗೋಪಿ ಪದ ಕಮಲಯೋ ದಾಸ ದಾಸಾನು 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 ದಾಸ ಅಂದ್ರೆ ಸೇವಕನ 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 ಥ್ರೂ ನಾವು ಕೃಷ್ಣನಲ್ಲಿ ಹೋಗ್ಬೇಕು. ಡೈರೆಕ್ಟ್ ಹೋದ್ರೆ ಕೃಷ್ಣ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡುವುದಿಲ್ಲ. ನಾವು ಸೇವಕನ ಥ್ರೂ ಹೋಗ್ಬೇಕು. ಈ ತರ ಅನುದ್ವೇಗಾಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಚಾ ಪ್ರಿಯಂ ಚಾಯತ್ ಸ್ವಾಧ್ಯಾಯ ಅಭ್ಯಾಸನಂ ಚೈವ ವಾನ್ಮಯಂ ತಪಾ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ನೋಡಿ, ಆಚಾರ್ಯ ಹೇಳ್ತಾರೆ, ಇದರಲ್ಲಿ ಕೂಡ ಒಂದು ಶ್ಲೋಕದಲ್ಲಿ, ಆ ಶ್ಲೋಕ ಹೇಳ್ತೇನೆ ನಾನು, ಈ ಉಪದೇಶಾಮೃತದಲ್ಲಿ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜೀವಾ ವೇಗಂ ಉದರವಸ್ಥ ವೇಗಂ ಏತಾನ್ ವೇಗಾಂ ಯೋ ವಿಷಯೇ ತದೀರ ಸರ್ವಾಮಪಿ ಮಾಂ ಪೃಥ್ವೀಂ ಸದಿಶ್ಯಾತ್. ಅಂದ್ರೆ ಯಾರು ಮನುಷ್ಯ ಆ ಒಂದು ಮಾತನ್ನು ಕಂಟ್ರೋಲ್ ಮಾಡ್ತಾನೆ, ಮತ್ತೆ ಹೇಗೆಂದ್ರೆ ಮಾತು ಕಂಟ್ರೋಲ್ ಮಾಡೋದು ಮತ್ತೆ ಇಲ್ಲಿನ ತಿನ್ನೋದು, ಇದನ್ನು ಕಂಟ್ರೋಲ್ ಮಾಡಿದ್ರೆ ಪೂರ್ತಿ ದೇಹದ ಎಲ್ಲ ಭಾಗಗಳು ಕಂಟ್ರೋಲ್ ಬರ್ತದಂತೆ. ಮತ್ತೆ ಅವ
ಈ ಪೃಥ್ವಿಯನ್ನು ಆಳ್ಬಹುದು, ಇಡೀ ವಿಶ್ವವನ್ನೇ ಆಳ್ಬಹುದು. ಹಾಗಾಗಿ ಮಾತು ಮೇನ್, ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಹಾಗಾಗಿ ಈಗ ನೋಡಿ ಜನರೆಲ್ಲ ನೋಡಿ, ಹೇಗೆಂದ್ರೆ ಕಪ್ಪೆ ತರ ಪಕ 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 ಮಾತಾಡ್ತಾ ಇರ್ತಾರೆ, ಆದ್ರೆ ಅದು ಯೂಸ್ಲೆಸ್. ಆಚಾರ್ಯ ಹೇಳ್ತಾರೆ, ನೀನ್ ಮಾತಾಡೋದಾದ್ರೆ ಕೃಷ್ಣ ಬಗ್ಗೆ ಮಾತಾಡು. ಈಗ ಹೇಗೆಂದ್ರೆ ಬೆಳಿಗ್ಗೆ 7 ಗಂಟೆಗೆ ಅವರಿಗೆ ಇದು ಬರ್ತದೆ ಅಂತ ಮನೆಯಲ್ಲಿ, 6 ಗಂಟೆಗೆ ನ್ಯೂಸ್ ಪೇಪರ್, ಮತ್ತೆ ಪೂರ್ತಿ ಹೇಗಂದ್ರೆ ಎಕ್ಸಾಮ್ ಇದ್ದಾಗೆ ಪೇಜ್ ಬಿಡದೆ ಎಲ್ಲ ಓದ್ತಾರೆ. ಮತ್ತೆ ಅದು ಓದಿದ ಮೇಲೆ ಶ್ರವಣ ಯಾವುದು ಮಾಡಿದ್ದು, ನ್ಯೂಸ್ ಪೇಪರ್. ಅದರಲ್ಲಿ ಇರುವುದೆಂತ, ಇವತ್ತು ಕೊರೋನಾ ಅಲ್ಲಿ ಸತ್ತಿದ್ದಾರೆ, ಇಲ್ಲಿದಾಗಿದೆ, ಅವ ಕೊಂದಿದ್ದಾನೆ, ಇದೆ, ಅದೇ ಇರೋದು ನ್ಯೂಸ್ ಪೇಪರ್ ಅಲ್ಲಿ. ನ್ಯೂಸ್ ಪೇಪರ್ ಅಲ್ಲಿ ಬೇಡದೇ ಇರೋದು. ಹಾಗಾಗಿ ಅದನ್ನು ಓದಿದ ಮೇಲೆ ಗಾರ್ಬೇಜ್ ಅನ್ನು ಓದಿದಿರಿ, ಗಾರ್ಬೇಜ್ ತಲೆಯಲ್ಲಿ ಉಂಟು, ಮತ್ತೆ ಅದನ್ನೇ ದಿವಸ ಇಡೀ ಮಾತಾಡುದು. ಆಚಾರ್ಯ ಹೇಳ್ತಾರೆ, ಭಾಗವತ ಓದ್ಬೇಕು ನಾವು ಬೆಳಿಗ್ಗೆ ಎದ್ದು ಕೃಷ್ಣನ ಬಗ್ಗೆ, ಮತ್ತೆ ಅದನ್ನು ಮಾತಾಡ್ಬೇಕು. ಹಾಗಾಗಿ ಜನರದ್ದು ಇದು ಮಿಸ್ಟೇಕ್ ಎಂತಂದ್ರೆ, ಅವರು ಶ್ರವಣ ಮಾಡುದು ಕೂಡ ಕೆಟ್ಟದ್ದು, ಮತ್ತೆ ಅದನ್ನೇ ಅವರು ಕೀರ್ತನ್ ಅದನ್ನೇ ಅವರು ಇದು ಮಾಡ್ತಾರೆ, ಹೇಳ್ತಾರೆ. ಹಾಗಾಗಿ ಅದು ಅವರ ಮಿಸ್ಟೇಕ್. ನೋಡಿ ಇಲ್ಲಿ ಯುಧಿಷ್ಠಿರ ಮಹಾರಾಜ್ ಇದು ಚಿತ್ರ ಕೊಟ್ಟಿದ್ದಾರೆ. ಯುಧಿಷ್ಠಿರ ಮಹಾರಾಜ್ ಬಗ್ಗೆ ಸ್ವಲ್ಪ ನಾವು ತಿಳಿಯುವ. ಯುಧಿಷ್ಠಿರ ಮಹಾರಾಜ್ ರಾಜ ಋಷಿ. ಮತ್ತೆ ಯುಧಿಷ್ಠಿರ ಮಹಾರಾಜ್ ಹತ್ರ ನಾವು ಕಲಿಯುವಂಥದ್ದು ತುಂಬಾ ಉಂಟು. ಅಂದ್ರೆ ಆಚಾರ್ಯ ಹೇಳ್ತಾರೆ, ಮೀಕ್ ಅಂಡ್ ಹಂಬಲ್, ತುಂಬಾ ನಾವು ನಮ್ರತೆಯಲ್ಲಿ ಇರ್ಬೇಕಂತೆ. ಅದು ಕಂಟಿಮಾಲ ತರ ಇರ್ಬೇಕು. ಈಗ ನಾವು ಕುತ್ತಿಗೆ ಕಂಟಿಮಾಲ ಹಾಕ್ತೇವೆ ತುಳಸಿದು, ಆ ತರದ್ದು ಇರ್ಬೇಕಂತೆ. ಅದು ಆ ಒಂದು ಭಕ್ತನ ಆಸ್ತಿ. ಅಂದ್ರೆ ನಾವು ಎಷ್ಟು ತಗ್ಗಿ ಬಗ್ಗೆ ಹೋಗ್ತೇವೆ ಅಷ್ಟು ನಾವು ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಆಗ್ತೇವೆ. ನಾನು ಯಾಕೆ ನಾನು ಕೃಷ್ಣನಿಗೆ ಶರಣಾಗೋದು ಕೆಲವರು ಹೇಳ್ತಾರೆ. ಅದಲ್ಲ, ನಾವು ತಗ್ಗಿ ಬಗ್ಗೆ ಹೋಗ್ಬೇಕು. ಕೃಷ್ಣ ಭಜನೆಯಲ್ಲಿ ನಾವು ಎಷ್ಟು ತಗ್ಗಿ ಬಗ್ಗೆ ಅಷ್ಟು. ಇದು ಎಲ್ಲ ಯುಧಿಷ್ಠಿರ ಮಹಾರಾಜ ಕಲಿಯುವಂಥದ್ದು ಉಂಟು. ನೋಡಿ, ಯುದ್ಧ ಆದ್ಮೇಲೆ ಯುಧಿಷ್ಠಿರ ಮಹಾರಾಜ್ ಆ ರಾಜ್ಯವನ್ನು ಸ್ವೀಕಾರ ಮಾಡ್ಲಿಕ್ಕೆ ಒಪ್ಪಲೇ ಇಲ್ಲ. ಅಂದ್ರೆ ನಾನು ಆಗುದಿಲ್ಲ, ನಾನು ರಾಜ ಆಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಕಡೆಗೆ ಕೃಷ್ಣ ಎಲ್ಲರೂ ಹೇಳಿದ್ರು ಕೂಡ ಒಪ್ಪುವುದಿಲ್ಲ. ಕಡೆಗೆ ಕೃಷ್ಣ ಎಂತ ಮಾಡ್ತಾನೆ, ಭೀಷ್ಮನ ಹತ್ರ ಕೊಂಡೋಗ್ತಾನೆ. ಮತ್ತೆ ಭೀಷ್ಮ ಪಿತಾಮಹ ಯುಧಿಷ್ಠಿರ ಮಹಾರಾಜ್ಗೆ ಉಪದೇಶ ಇಡುದು, ಆಗ ಅವರು ಒಪ್ತಾರೆ. ಹಾಗಾಗಿ ಭೀಷ್ಮ ಅವರಿಗೆ, ಯಾಕೆಂದ್ರೆ ಭೀಷ್ಮ ಶುದ್ಧ ಭಕ್ತ, 2 ವಿಷಯ ಹೇಳ್ತಾನೆ. ಒಂದು ಕೃಷ್ಣ ಪ್ರಜ್ಞೆ ಬಗ್ಗೆ, ಅದು ಭಾಗವತದಲ್ಲಿ ಉಂಟು. ಮತ್ತೆ ಹೇಗೆ ನೀನು ರಾಜ್ಯವನ್ನು ಮಾಡುವುದಂತ, ರೂಲ್ ಮಾಡುವುದಂತ, ಅದು ಮಹಾಭಾರತದಲ್ಲಿ ಉಂಟು. ಹಾಗಾಗಿ ಈ 2 ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯುಧಿಷ್ಠಿರ ಮಹಾರಾಜ್ಗೆ. ಮತ್ತೆ ಯುಧಿಷ್ಠಿರ ಮಹಾರಾಜ್ ಅವ್ರು ಹೇಳಿದಾಗೆ ಅದನ್ನು ಮತ್ತೆ ಇದು ಮಾಡ್ತಾರೆ. ಮತ್ತೆ ಇಲ್ಲಿ ಒಂದು ವಿಷಯ ನೋಡಿ, ಇದು ಮೊದಲನೇ ಸ್ಕಂದ ಭಾಗವತದಲ್ಲಿ ಉಂಟು. ಎಂತ ಆಗ್ತದಂದ್ರೆ, ವಿದುರ ಆ ಯುದ್ಧ ಆಗುವಾಗ ಅವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಮತ್ತೆ ಅವರು ವಾಪಸ್ ಯುಧಿಷ್ಠಿರ ಮಹಾರಾಜ್ ರಾಜ್ಯ ಮಾಡುವಾಗ ಬರ್ತಾರೆ ಅಲ್ಲಿಗೆ. ವಿದುರ ಅಂದ್ರೆ ಧೃತರಾಷ್ಟ್ರನ ತಮ್ಮ, ಇವರ ಚಿಕ್ಕಪ್ಪ ನಮ್ಮ ಯುಧಿಷ್ಠಿರ ಮಹಾರಾಜ್. ಹಾಗಾಗಿ ಎಂತ ಆಯ್ತಂದ್ರೆ, ಯುಧಿಷ್ಠಿರ ಮಹಾರಾಜ್ ನೋಡಿ ಅಲ್ಲಿ ಉಲ್ಲೇಖ ಉಂಟು ಭಾಗವತಮಲ್ಲಿ, ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಅವರ ಆಸ್ಥಾನದಲ್ಲಿ ಇಡ್ತಾರೆ. ಮತ್ತೆ ನೋಡಿ ಎಷ್ಟು ಅವ್ರು ನಮ್ರ ಅಂದ್ರೆ, ಡೈಲಿ ಬೆಳಿಗ್ಗೆ ಬಂದು ಅವರ ಯೋಗಕ್ಷೇಮ ಕೇಳುದಂತೆ. ಧೃತರಾಷ್ಟ್ರ ಗಾಂಧಾರಿ ಆತ ಕೈ ಬೇಡಿಕೊಂಡು ಹೇಳುದಂತೆ, ನಿಮ್ಗೆ ನಾನು ಏನು ಸೇವೆ ಮಾಡಬೇಕು. ಇದು ಆಕ್ಚುಲಿ ಸೇವಾ ಭಾವ ಬರ್ಬೇಕಂತೆ ಭಕ್ತಿಯಲ್ಲಿ. ಎಲ್ಲಿ ತನಕ ನಮಗೆ ಸೇವಾ ಭಾವ ಇಲ್ಲ, ಅಲ್ಲಿ ತನಕ ನಮಗೆ ಪ್ರೋಗ್ರೆಸ್ ಇಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ ನೋಡಿ, ಜೀವನದ ಉದ್ದಕ್ಕೆ ಧೃತರಾಷ್ಟ್ರ ಆಗಲಿ ಗಾಂಧಾರಿ ಆಗಲಿ ಅವರನ್ನು ದ್ವೇಷಿಸಿತು. ಆದ್ರೂ ಕೂಡ ನೋಡಿ, ಶುದ್ಧ ಭಕ್ತರಿಗೆ ಯಾರು ಶತ್ರು ಇಲ್ಲ. ಯುಧಿಷ್ಠಿರ ಮಹಾರಾಜನ್ನು ಅವರ ಆಸ್ಥಾನದಲ್ಲಿ ಇಟ್ರು, ಮತ್ತೆ ಅಷ್ಟು ಸೇವೆ ಮಾಡಿದ್ರು. ಅದು ಯಾರಿಗೆ ಅಂದ್ರೆ ನೋಡಿ, ನಮ್ಗೆ ಆದ್ರೆ ನಮ್ಮ ವೈರಿಯನ್ನು ನಾವು ಇಡ್ಬೋದು, ಅದು ನಮಗೆ ಸೇವೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ನಮಗೆ ಶುದ್ಧ ಭಕ್ತಿ ಬೇಕು. ಹಾಗಾಗಿ ಇಲ್ಲಿವರು ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ವಿದುರ ಬರ್ತಾರೆ ಅಲ್ಲಿಗೆ. ವಿದುರ ಬಂದು ನೋಡ್ತಾರೆ. ಇದಕ್ಕಿಂತ ಮುಂಚೆ, ಯುದ್ಧ ಆಗುವ ಮುಂಚೆ ವಿದುರ 2 ಬಾರಿ ಅವರಿಗೆ, ಯಾಕೆಂದ್ರೆ ವಿದುರ ಶುದ್ಧ ಭಕ್ತ, ಆಚಾರ್ಯರಲ್ಲಿ ವಿದುರ ಬರುವಾಗ ಮಹಾತ್ಮ ಅಂತ ಹೇಳ್ತಾರೆ. ಯಾಕಂದ್ರೆ
ಈಗ ಎಂತಾಗಿದೆ ಕಲಿಯುಗದಲ್ಲಿ ಎಲ್ಲರೂ ಮಹಾತ್ಮ ಕರೆಯುವುದು ಅಲ್ಲ, ಯಾರು ಶುದ್ಧ ಭಕ್ತರು ಅವರನ್ನು ಮಾತ್ರ ಮಹಾತ್ಮ ಕರಿಬೇಕಂತೆ. ಹಾಗಾಗಿ ಅವರನ್ನು ಮಹಾತ್ಮ ಅಂತ ಹೇಳಿದರು ವಿದುರರನ್ನು. ವಿದುರ ಬರ್ತಾರೆ, 2 ಬಾರಿ ಅವರಿಗೆ ಬೋಧನೆ ಮಾಡಿದ್ದಾರೆ. ಈಗ ಅದು ಅವರಿಗೆ ಒಳ್ಳೆ ಚಾನ್ಸ್. ಅವ್ರು ಹೇಳ್ತಾರೆ, ವಿದುರ ಹೇಳ್ತಾರೆ, ಧೃತರಾಷ್ಟ್ರ ನೀನು ನೀಚ, ನೀನು ನಿನ್ನ ಶತ್ರು ಹಾಕಿದ ಊಟವನ್ನು ಮಾಡ್ತಿದ್ದೀಯಾ, ನಿನಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ಅಂತ ಹೇಳ್ತಾರೆ. ಜೋರಾಗಿ, ಅಂದ್ರೆ ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡ್ತಾರೆ. 2 ಬಾರಿ ಕೇಳಿ ಕೇಳದಾಗಿ ಮಾಡ್ದಂತ ಅಂದ್ರೆ ಧೃತರಾಷ್ಟ್ರ. ಯಾಕಂದ್ರೆ ನೀವು ಒಬ್ಬ ಎಂತ ಹೇಳುದು, ತೀರಾ ತಮಗುಣದವನಿಗೆ ನೀವು ಹೇಳಿದ್ರು ಕೂಡ ಅವ ಕೇಳುವುದಿಲ್ಲ. ಹಾಗಾಗಿ 2 ಬಾರಿ ಅವ ಕೇಳಿಲ್ಲ. ಈ ಸಲ ಎಂತಾಯ್ತು, ಅವನಿಗೆ ಅದು ಒಟ್ಟು ಹೃದಯಕ್ಕೆ ನಾಟಿದ್ರು ಧೃತರಾಷ್ಟ್ರನಿಗೆ. ಅವ ಹೇಳ್ತಾನೆ, ನೀನು ಜೀವನ ಪೂರ್ತಿ ಇವರಿಗೆ ಕಷ್ಟ ಕೊಟ್ಟಿದ್ಯಾ, ಈಗ ಅವರೇ ಹಾಕಿದ ಊಟವನ್ನು ನೀನು ಮಾಡ್ತಾ ಇದ್ದೀಯಾ, ನಿನ್ಗೆ ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಯಾವುದಿಲ್ವಾ ಅಂತ ಹೇಳ್ತಾರೆ. ಇದನ್ನು ಕೇಳಿ ಧೃತರಾಷ್ಟ್ರ ಎಂತ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಮನೆ ಬಿಟ್ಟು ಹೋಗ್ತಾನೆ. ಅವನೊಟ್ಟಿಗೆ ಗಾಂಧಾರಿ ಕೂಡ ಹೋಗ್ತಾಳೆ. ಮತ್ತೆ ಯುಧಿಷ್ಠಿರ ಮಹಾರಾಜಿಗೆ ಇದು ಗೊತ್ತಿರುವುದಿಲ್ಲ. ಯುಧಿಷ್ಠಿರ ಮಹಾರಾಜ ಮತ್ತೆ ಬಂದು ನೋಡ್ತಾರೆ. ಬಂದು ನೋಡುವಾಗ ಅವರು ಇಲ್ಲ. ಮತ್ತೆ ನೋಡಿ ಶುದ್ಧ ಭಕ್ತರ ಲಕ್ಷಣ ನೋಡಿ, ಯುಧಿಷ್ಠಿರ ಮಹಾರಾಜ್ ಮತ್ತೆ ಕೊರಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನಿಂದ ಎಂತದೋ ತಪ್ಪಾಯ್ತು, ನನ್ನ ಸೇವೆಯಿಂದ ತಪ್ಪಾಯ್ತು, ಹಾಗಾಗಿ ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಹೋದ್ರು. ನಾನು ಎಂತ ಒಂದು ದ್ರೋಹ ಮಾಡಿದ್ದೇನೆ ಕೃಷ್ಣ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು. ಇಲ್ಲಿ ಯುಧಿಷ್ಠಿರ ಮಹಾರಾಜ್ ಯಾವುದೇ ತಪ್ಪಾಗ್ಲಿಲ್ಲ, ಆದ್ರೂ ಕೂಡ ಶುದ್ಧ ಭಕ್ತರು ಅವರದು ಭಾವ ಹಾಗೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಯುಧಿಷ್ಠಿರ ಮಹಾರಾಜಿಂದ ಕಲಿಯುವಂಥದ್ದು ತುಂಬಾ ಉಂಟು. ಅವರ ಆ ಒಂದು ಸ್ವಲ್ಪ ಭಾಗ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದ್ರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತೇವೆ ಅಂತ ಆಚಾರ್ಯರು ಹೇಳ್ತಾರೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮಸನ್ಮಯ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ನೋಡಿ, ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಬಹುದು, ಇದು ಶುಕಮುನಿ ಮತ್ತೆ ಇದು ವೇದವ್ಯಾಸರು, ಅವರ ತಂದೆ. ಶುಕಮುನಿ ಮುಕ್ತ ಪುರುಷ, ವೇದವ್ಯಾಸರು ಕೂಡ ಮುಕ್ತ ಪುರುಷರು. ಆದರೆ ಶುಕಮುನಿ ಹೇಗಿತ್ತಂದ್ರೆ, ಶುಕಮುನಿ ಈಗ ಗರ್ಭದಲ್ಲಿ ಯೂಶುವಲ್ ನಾವು 9 ತಿಂಗಳಲ್ಲಿ ಬರುದು, ಶುಕಮುನಿ 11 ತಿಂಗಳ ತನಕ ಬರಲಿಲ್ಲ. ಮತ್ತೆ ಎಂತಾಯ್ತು, ಕೃಷ್ಣ ಸ್ವತಃ ಬಂದು ನೀನು ಮುಕ್ತ ಪುರುಷ, ನಿನಗೆ ಏನು ಆಗುದಿಲ್ಲ, ನೀನು ಹೊರಗೆ ಬಾ ಅವ ಹೇಳಿದ ಮೇಲೆ ಬಂದದ್ದು. ಯಾಕಂದ್ರೆ ಶುದ್ಧ ಭಕ್ತರಿಗೆ ಗೊತ್ತುಂಟು, ಈ ಭೌತಿಕ ಲೋಕ ಅಂದ್ರೆ ದುಃಖಾಲಯಂ, ಅದು ಕೂಡ ಅವರು ಅದಕ್ಕೆ ಟಚ್ ಆಗುದಿಲ್ಲ, ಅದು ಕೂಡ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಮತ್ತೆ ಕೃಷ್ಣ ಹೇಳಿದ ಮೇಲೆ ಬಂದ್ರು. ಬಂದ ಮೇಲೆ ಶುಕಮುನಿ ಹೇಗೆ ಅಂದ್ರೆ ಪೂರ್ತಿ ಆತ್ಮದ ಲೆವೆಲ್ ಅಲ್ಲಿ ನೋಡಿ, ವೇದವ್ಯಾಸರು ಆಗ ತುಂಬಾ ಅವರಿಗೆ ಏಜ್ ಆಗಿದೆ, ವೇದವ್ಯಾಸರಿಗೆ ಪ್ರಾಯ ಆಗಿದೆ. ಶುಕಮುನಿ 16 ವರ್ಷದ ಹುಡುಗ. ಆದ್ರೂ ಕೂಡ ಶುಕಮುನಿ ಆ ಪಾಸ್ ಆಗುವಾಗ ಅವರು ನೇಕೆಡ್, ಏನು ವಸ್ತ್ರ ಹಾಕಲಿಲ್ಲ. ಅವರಂದ್ರೆ ದೇಹದ ಭಾವನೆಯಲ್ಲಿ ಇಲ್ಲ, ಅವರು ಆತ್ಮದ ನೆಲೆಯಿದ್ದಾರೆ, ಮುಕ್ತ ಪುರುಷರು. ಹಾಗಾಗಿ ಈ ಹೆಂಗಸರು ಯಾರು ಅಲ್ಲಿ ಸ್ನಾನ ಮಾಡುವಾಗ ವಸ್ತ್ರ ಹಾಕ್ಲಿಲ್ಲ ಅಂತೆ. ಯಾಕಂದ್ರೆ ಅವರಿಗೆ ಯಾವುದೇ ಆ ಡಿಫರೆನ್ಸಿಯೇಷನ್ ಅವರಲ್ಲಿ, ಅಂದ್ರೆ ಗಂಡೆನ್ನು ಅನ್ನುವಂತ ಆ ಒಂದು ವ್ಯತ್ಯಾಸ ಕಾಣಲಿಲ್ಲ ಅಂತೆ. ಮತ್ತೆ ಅದೇ ವೇದವ್ಯಾಸರು ಹೋಗುವಾಗ, ಅಲ್ಲಿ ಪಾಸ್ ಆಗುವಾಗ ಅವರಿಗೆ ತುಂಬಾ ಪ್ರಾಯ ಆಗಿದೆ, ಆದ್ರೂ ಕೂಡ ಹೆಂಗಸರು ಅಲ್ಲಿ ಅವರ ಸ್ನಾನ ಮಾಡುವಾಗ ಸಾರಿಯನ್ನು ಹಾಕಿದ್ರಂತೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ಶುಕಮುನಿ ಹೇಗೆ ಅಂದ್ರೆ ಅವರು ಮನೆಗೆ ಹೋಗ್ತಾ ಇದ್ರು. ಹೋಗಿ ಅಂದ್ರೆ ದಿವಸದಲ್ಲಿ ಜಸ್ಟ್ ಒಂದು ಕೈಯಲ್ಲಿ ಹಾಲನ್ನು ಸ್ವಲ್ಪ ಅವರು ಹಾಲನ್ನು ಹೀಗೆ ಸ್ವೀಕರಿಸ ಅಷ್ಟೇ ತಿನ್ನುವುದು ದಿವಸದಲ್ಲಿ. ಮತ್ತೆ ಹೇಗೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಅವರು ಮುಕ್ತ ಪುರುಷರು ಮನೆಗೆ ಹೋಗುವುದು ಅವರ ಹಾಲು ಸೇವನೆಗೆ ಅಲ್ಲ, ಅಲ್ಲಿ ಅವರು ಪ್ರಚಾರ ಮಾಡ್ಲಿಕ್ಕೆ. ಅದರಿಂದ ಎಂತಾಗ್ತದೆ, ಆ ಗೃಹಸ್ಥನಾದವನು ಅವನಿಗೆ ಒಂದು ಅವಕಾಶ ಸಿಗ್ತದೆ ಶುಕಮುನಿ ಹತ್ರ ಕೇಳುವಂಥದ್ದು, ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಆತ್ಮದ ಲೆವೆಲ್ಗೆ ಬರ್ಬೇಕು. ಈಗ ಎಂತ ಅಂದ್ರೆ ನೋಡಿ, ನಾವು ದೇಹದ ಲೆವೆಲ್ ಇರುತ್ತೆ, ಆಗ ನಮ್ಗೆ ಗಂಡು ಹೆಣ್ಣು, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಅಮೇರಿಕನ್, ನಾನು ಭಾರತೀಯ, ಇದೆಲ್ಲ ಬರುವುದು ನಾವು ದೇಹದ ನೆಲೆಯಲ್ಲಿರುವಾಗ. ಇಲ್ಲಿ ಆಚಾರ್ಯ ಹೇಳುವುದು, ಶುಕಮುನಿ ಆತ್ಮದ ನೆಲೆಯಲ್ಲಿ ಇದ್ರು. ಹಾಗಾಗಿ
ಅದು ಯಾವುದೇ ವ್ಯತ್ಯಾಸ ಇಲ್ಲ, ಗಂಡು ಹೆಣ್ಣು ಅಂತ. ಮತ್ತೆ ಅವರು ಮುಕ್ತ ಪುರುಷರು. ಮತ್ತೆ ಶುಕಮುನಿ ನಾರ್ಮಲ್ ಮನುಷ್ಯ ಅಲ್ಲ, ಅವರು ಶುಕ ಅಂದ್ರೆ ಗಿಳಿ, ಪ್ಯಾರೆಟ್. ಅವರು ರಾಧಾರಾಣಿದು ಪ್ಯಾರೆಟ್, ಗಿಳಿ. ಹಾಗಾಗಿ ಇದು ನಾವು ತಿಳಿಬೇಕು. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತತ್ ಯಾ ಪ್ರೋಕ್ತಂ ರಾಜಸಂ ಚಲಂ ಆಧ್ರುವಂ. ರಾಜಸಂ ಚಲಂ ಅಧ್ರುವಂ. ದಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಗುಣದ್ದು. ಜಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕೆ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವಲ್ಲ, ಶಾಶ್ವತವೂ ಅಲ್ಲ. ಎಸ್, ಅಂದ್ರೆ ನೋಡಿ, ಹೆಚ್ಚಿನವರು ಹೇಗೆ ಅಂದ್ರೆ ಅವರು ಹಗಲೊತ್ತಲ್ಲೇ ಕನಸು ಕಾಣ್ತಾರೆ. ಹೇಗಂದ್ರೆ ನಾನು ದೊಡ್ಡ ಶ್ರೀಮಂತನಾಗುವುದು, ಮತ್ತೆ ನಾನು ಹೋಗುವಾಗ ಎಲ್ಲ ನನ್ನ ಹಿಂದೆ ಮುಂದೆ 10 ಕಾರು, ಮತ್ತೆ ಎಲ್ಲರೂ ನನಗೆ ಜೈಕರ ಆಗೋದು, ಮತ್ತೆ ನನಗೆ ಹೂವು ಆಗೋದು, ಈ ತರ ಎಲ್ಲ ಅವನಿಗೆ ಇಚ್ಛೆ ಇರುತ್ತದೆ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಅಂದ್ರೆ ನೋಡಿ, ಪೂರ್ತಿ ನಮ್ ದೇಹಕ್ಕೆ ಕೂಡ ಹಿಂಸೆ, ಒಳಗೆ ಪರಮಾತ್ಮನಿಗೆ ಕೂಡ ಹಿಂಸೆ. ಇದು ಶಾಸ್ತ್ರದಲ್ಲಿ ಇಲ್ಲ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳ ಕರ್ತವ್ಯವನ್ನು ಮಾಡುವ ದಾನವು ಸಾತ್ವಿಕ ದಾನ. ನೋಡಿ, ಆಚಾರ್ಯ ಹೇಳ್ತಾರೆ, ಈ ಪುಸ್ತಕ ವಿತರಣೆ, ಈಗ ನಾನು ಕೂಡ ಪುಸ್ತಕ ವಿತರಣೆಯಲ್ಲಿ ನಾನು ಭಾಗಿಯಾಗಿದ್ದೆ, ತುಂಬಾ ವರ್ಷ ಮಾಡಿದ್ದೇನೆ. ಇದು ಹೇಗೆ ಅಂದ್ರೆ, ಇದರಿಂದ ನಿಮ್ಗೆ ಹೇಗೆ ಅಂದ್ರೆ ನೋಡಿ, ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಹೇಗಾಯ್ತಂದ್ರೆ 2015ರಲ್ಲಿ ದಸರಾ ಟೈಮಲ್ಲಿ ನಾನು ಕುದ್ರೋಳಿ ದೇವಸ್ಥಾನ, ನಮ್ಮ ಮಂಗಳೂರಲ್ಲಿ ಕುದ್ರೋಳಿ ದಸರಾ, ಅಲ್ಲಿ ನಾನು ಪುಸ್ತಕ ವಿತರಣೆಗೆ ಹೋಗ್ತಾ ಇದ್ದೆ. ಪುಸ್ತಕ ವಿತರಣೆ ಹೋಗ್ತಾ ಇರುವಾಗ 10 ದಿವಸ ದಸರಾ ದಿವಸ ಅಲ್ಲಿ ನಾನು ಹೇಗಾಯ್ತಂದ್ರೆ ಪುಸ್ತಕ ಬಗೋದು ಸೇಲ್ ಮಾಡ್ಲಿಕ್ಕೆ ಎದುರಲ್ಲಿ ಇದ್ದೆ. ಮತ್ತೆ ಒಬ್ರು ಸೂಪರಿಂಟೆಂಡೆಂಟ್, PWD ಸೂಪರಿಂಟೆಂಡೆಂಟ್, ಅವರು ನನಗೆ ಪರಿಚಯ ಇತ್ತು. ಒಂದು 2ನೇ ದಿವಸ ಅವರು ಬರುವಾಗ ನಾನು ಅವರಿಗೆ ನೋಡಿದೆ, ಆದ್ರೆ ಅವರಿಗೆ ನನ್ನ ಪರಿಚಯ ಸಿಗ್ಲಿಲ್ಲ. ಮತ್ತೆ ಸುದ್ದಕ್ಕೆ ಹೇಗೆ ಅಂದ್ರೆ, ಇವರು ಯಾವುದು ಸಂತೆಯೆಲ್ಲ ಮಾರ್ತಾರಲ್ಲ, ಇದು ಬೆಲೂನ್ ಎಲ್ಲ ಮಾರುವವರು, ಮತ್ತೆ ಬೇರೆ ಎಲ್ಲ ಮಕ್ಕಳಿಗೆ ಇದು ಮಾಡುವ, ಅವರ ಲೈನ್ ಅಲ್ಲಿ ಇದ್ರು, ನಾನು ಕೂಡ ಒಬ್ಬ ಇದ್ದೆ. ಹಾಗಾಗಿ ಅವರು ಅದನ್ನು ಇದು ಮಾಡ್ಲಿಲ್ಲ. ಮತ್ತೆ ಹೊರಗೆ ಬರುವಾಗ ಕೂಡ ಅವರಿಗೆ ಅಂದಾಜಾಗಲಿಲ್ಲ. ನೆಕ್ಸ್ಟ್ ದಿವಸ ನಾನು ಮಾತಾಡಿದೆ, ಆಗ ಅವರು ಹೇಳಿದ್ರು, ಸಾರಿ, ನಾನು ಕೂಡ ನಿಮ್ಮನ್ನು, ಅವರು 10 ಮಂದಿ ಇದ್ದಾರಲ್ಲ, ಅದ್ರಲ್ಲಿ ನೀವು 11 ಅಂತ ಎಣಿಸಿದ್ರು. ಅಂದ್ರೆ ಎಲ್ಲ ಬೆಲೂನ್ಸ್ ಇದು ಮಾರುವವರು, ಮತ್ತೆ ಇದೆಲ್ಲ ಮಾಡುವವರು, ಯಾರು ಮಕ್ಕಳಿಗೆ ಬಸ್ ಗೀಸ್ ಎಲ್ಲ ಮಾಡ್ತಾರಲ್ಲ, ಅಂತವ್ರಂತ ನಾನು ಎಣಿಸಿದಂತ. ನಾನು ಹೇಳಿದೆ, ಚಿಂತೆ ಇಲ್ಲ ಸರ್, ಏನಿಲ್ಲ ನಮ್ಗೆ. ಅಂದ್ರೆ ನಮ್ಗೆ ಇದಕ್ಕಿಂತ ನೀವು ಕೆಟ್ಟದ್ದು ಹೇಳಿ, ಯಾಕಂದ್ರೆ ಆಗ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ಇಲ್ಲ, ಸಾರಿ, ಬೇಜಾರು ಮಾಡಬೇಡಿ, ಹಾಗೆಲ್ಲ ಹೇಳಿದ್ರು. ಯಾಕಂದ್ರೆ ನಮ್ಗೆ ಭಕ್ತಿಯಲ್ಲಿ ಹೇಗಂದ್ರೆ, ಉಳಿದ ನಿಮ್ಮ ಮಾರ್ಗದಲ್ಲಿ ಹೇಗಂದ್ರೆ ತುಂಬಾ ಆಧ್ಯಾತ್ಮಿಕ, ಅಲ್ಲಿ ನಿಮ್ಮನ್ನು ಮೇಲೆ ಇಡ್ಬೇಕು. ಇದರಲ್ಲಿ ಹಾಗೆ ಅಲ್ಲ. ನಮ್ಮ ಭಕ್ತಿಯಲ್ಲಿ ನಾವು ಎಷ್ಟು ಕೆಳಗೆ ಹೋಗ್ತೇವೆ ಅಷ್ಟು ನಾವು ಪ್ರೋಗ್ರೆಸ್ ಆಗ್ತೇವೆ. ಹಾಗಾಗಿ ನಾನು ಹೇಳಿದೆ, ಇಲ್ಲ ಸರ್, ಚಿಂತೆ ಇಲ್ಲ, ನೀವು ಇದು ಮಾಡಬೇಡಿ, ನಮ್ಗೆ ಏನು ಬೇಜಾರಿಲ್ಲ, ಯಾಕಂದ್ರೆ ನಾನು ಅದಕ್ಕಿಂತ ವರ್ಸ್ಟ್ ಅಂತ ಹೇಳಿದೆ. ಮತ್ತೆ ಎಂತಾಯ್ತು, ಅವ್ರು ಕೇಳಿದ್ರು, ನೀವು ಯಾಕೆ ಈ ಪುಸ್ತಕ ಮಾಡ್ತೀರಿ? ನೋಡಿ, ನಮ್ಮ ಆಚಾರ್ಯರು ಪ್ರಭುಪಾದ ಹೇಳಿದ್ದಾರೆ, ಈ ಪುಸ್ತಕ ಮಾರಿದ್ರೆ ನಾನು ನನ್ನ ಕೃಪೆ ಕೊಡ್ತೇನೆ. ನಾವು ಅದು ಲಾಭಕ್ಕೆ, ಹೇಗಂದ್ರೆ ವ್ಯಾಪಾರಕ್ಕೆ ಮಾಡುವುದಲ್ಲ. ಉಳಿದವರು ಮಾಡಿದಾಗ ಅವರ ಹೊಟ್ಟೆ ಬಾಡಿಗೆ, ನಾವು ಹೊಟ್ಟೆ ಬಾಡಿಗಿಲ್ಲ, ವ್ಯಾಪಾರಕ್ಕೆ ಮಾಡುವುದಲ್ಲ. ನಾವು ಎಷ್ಟು ಕಾಸ್ಟ್ ಬರ್ತದೆ ಅಷ್ಟಕ್ಕೆ ಮಾರುದು. ಆದರೆ ಇದನ್ನು ನಮ್ಮ ಆಚಾರ್ಯ ಹೇಳಿದ್ದಾರೆ, ಈ ಪುಸ್ತಕ ನೀನು ಎಲ್ಲರಿಗೂ ಕೊಟ್ರೆ, ವಿತರಣೆ ಮಾಡಿದ್ರೆ ನಿಮ್ಗೆ ಸ್ಪೆಷಲ್ ಕೃಪೆ ಕೊಡ್ತೇನೆ. ನಮಗೆ ಅದು ಸ್ಪೆಷಲ್ ಕೃಪೆ ಬೇಕು. ಹಾಗಾಗಿ ಇದು ಇಲ್ಲಿ ಪುಸ್ತಕ ವಿತರಣೆ ಮಾಡುವಂಥದ್ದು ಅದಕ್ಕೆ. ಹಾಗಾಗಿ ಜನರು ಇದನ್ನು ಎಂತ ಮಾಡ್ತಾರೆ, ಇವರು ಬಿಸ್ನೆಸ್ ಮಾಡುದು, ಇವರು ವ್ಯಾಪಾರ, ಪುಸ್ತಕ ಸೇಲ್ ಮಾಡುದು, ವ್ಯಾಪಾರ ಮಾಡುದು, ಹಣ ಸಂಗ್ರಹ. ಹಣ ಅಲ್ಲ, ನಾವು ಹಣ ಆ ಪ್ರಿಂಟಿಂಗ್ ಕಾಸ್ಟ್ ಪ್ರಕಾರ ತೆಗೆದು. ಆದರೆ ನಮ್ಗೆ ಇಲ್ಲಿ ನಮ್ಮ ಆಚಾರ್ಯರ ಕೃಪೆ ಬೇಕು. ಆಚಾರ್ಯ ಹೇಳಿದ್ದಾರೆ, ಯಾರು ಪುಸ್ತಕ ವಿತರಣೆ ಮಾಡ್ತಾನೆ ಅವ ನನಗೆ ತುಂಬಾ ಇಷ್ಟ ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಅವರ ಆಜ್ಞೆ ಪ್ರಕಾರ ನಾವು ಮಾಡುದು. ಹಾಗಾಗಿ ಜನರಿಗೆ ಇದು ತಿಳಿದಿಲ್ಲ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ದಾನ ಎಂದು ಹೇಳುತ್ತಾರೆ. ಇದು ಹೇಗೆ ಅಂದ್ರೆ,
ಬಲಗೈ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ, ಅಷ್ಟಿರ್ಬೇಕು ದಾನ. ಆದ್ರೆ ಇಲ್ಲಿ ನೋಡಿ ಅವ ಸೆಲ್ಫಿ ತೆಗಿತಾ ಇದ್ದಾನೆ. ಇದು ಮೊನ್ನೆ ಕೂಡ ಆಯ್ತು. ಒಬ್ರು, ನಾನು ಹೆಸರು ಹೇಳುದಿಲ್ಲ, ಇಲ್ಲಿ ಸ್ವಲ್ಪ ಅವರು ತುಂಬಾ ಶ್ರೀಮಂತರು ನಮ್ಮ ಈ ಮಂಗಳೂರಲ್ಲಿ. ಆಗ ಎಂತ ಆಯ್ತು ಅಂದ್ರೆ, ಅವರು ಆ ಏಪ್ರಿಲ್ ತಿಂಗಳಲ್ಲಿ ತುಂಬಾ ದಾನ ಮಾಡಿದ್ರು. ಅಂದ್ರೆ ಎಲ್ಲ ಕಾರ್ಮಿಕರಿಗೆ ಮತ್ತೆ ಭಿಕ್ಷುಕರಿಗೆ, ಅವರಿಗೆಲ್ಲ ಊಟ ಇಲ್ಲದವರಿಗೆ ಮತ್ತೆಲ್ಲ ಕೊಟ್ರು. ಅವರು ಊಟ ಅಂದ್ರೆ ಊಟ ಕೊಡ್ಲಿಲ್ಲ, ರೇಷನ್ ಕೊಟ್ರು. ರೇಷನ್ ಕೊಟ್ಟು ತುಂಬಾ ದಾನ ಮಾಡಿದ. ಒಂದು ಕಡಿಮೆ ಅಂದ್ರೆ 10 ಲಕ್ಷದ್ದು ಅವ್ರು ಕೊಟ್ರು. ಅವ್ರ ತುಂಬಾ ಹಣ ಉಂಟು. ಮತ್ತೆ ಎಂತ ಮಾಡಿದ್ದಾರೆ ಅಂದ್ರೆ, ಎಲ್ಲ ಕಡೆ ತೆಗೆದದ್ದೆಲ್ಲ ಫೋಟೋ ಹಾಕಿದ್ದಾರೆ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಫೋಟೋ, ಪೇಪರ್ ಅಲ್ಲಿ ಕೂಡ ಬಂದಿದೆ. ಹಾಗಾಗಿ ಇದು ಹೇಗೆ ಅಂದ್ರೆ, ಇದು ರಜೋಗುಣದು ನಿಮ್ದು ದಾನ. ರಜೋಗುಣದಲ್ಲಿ ಹೇಗೆ ಅಂದ್ರೆ, ನಾನು ಕೊಟ್ಟದ್ದು ಎಲ್ಲರಿಗೂ ಗೊತ್ತಾಗಬೇಕು, ಆತರ. ಹಾಗಾಗಿ ಇದು ಪ್ರಯೋಜನ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅಶುಚಿಯಾದ ಸ್ಥಳದಲ್ಲಿ, ಅನುಚಿತ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದ, ಗೌರವವಿಲ್ಲದ ಕೊಟ್ಟ ದಾನವು ತಾಮಸ ದಾನ ಎಂದು ಕರೆಯುತ್ತಾರೆ. ನೋಡಿ, ಇದಕ್ಕೆ ಕೂಡ ಹೆಲ್ಪ್ ಮಾಡುವವರಿದ್ದಾರೆ. ಈಗ ಹೇಗೆ ಅಂದ್ರೆ, ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಹೊರಗೆ ಒಂದು ಡೈಲಿ ಒಂದು 10-15 ಮಂದಿ ಇರ್ತಾರೆ. ಅವರಿಂದ ಕೆಲಸ ಇಲ್ಲ, ಬಂದವ್ರ ಹತ್ರ ಅವ್ರು ಕೇಳುದು. ಅವರಾಗ ಒಂದು 50 ರೂಪಾಯಿ 100 ರೂಪಾಯಿ ಎಲ್ಲ ಕೊಡ್ತಾರೆ. ಅದೇ ರೀತಿ ಈ ಗಾಂಜಾ ಹೇಳುವರು ನೋಡಿ, ಹೆಲ್ಪ್ ಐ ನೀಡ್ ಮನಿ ಫಾರ್ ವೀಡ್, ಇದಕ್ಕೆಲ್ಲ ಕೊಡುವವರಿದ್ದಾರೆ. ಹಾಗಾಗಿ ಇದು ತಮೋಗುಣ ದಾನ ಅಂತೆ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸೂತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಹರಿ ಓಂ ತತ್ಸತ್ ಅಂದ್ರೆ ಎಲ್ಲವೂ ಕೃಷ್ಣನಿಗೆ ಸಮರ್ಪಣೆ. ಆದ್ದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಆಚರಣೆ ಕೈಗೊಳ್ಳುವ ಆಧ್ಯಾತ್ಮಿಕವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಓಂ ಇತಿ ಏತದ್ ಬ್ರಹ್ಮಣೆ ನೇದಿಷ್ಟಂ ನಾಮ ಋಗ್ವೇದ. ಓಂ ಅಂದರೆ ವಿಷ್ಣು. ಓಂ ಅನ್ನುವ ವೇದಗಳನ್ನು ಮಂತ್ರಗಳನ್ನು ಶುರುವಿಗೆ ಸೇರಿಸಲಾಗುತ್ತದೆ. ಇದು ಮಂಟಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂಥ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ ಅಂದ್ರೆ ಯಾವುದೇ ನಾವು ಯಾವೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ದಾನವನ್ನು ತತ್ ಅಂತ ಹೇಳ್ತಾರೆ. ತತ್ ತತ್ವಮಸಿ ಸಂದೋಯ ಉಪನಿಷತ್. ತತ್ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಎಸ್, ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಒಂದು ನಾವು ಕರ್ಮ ಮಾಡ್ತೇವೆ, ಆದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಅರ್ಜುನನೇ, ಭಕ್ತಿ ಸೇವೆ ಗುರಿಯನ್ನು ಪರಿಪೂರ್ಣ ಸತ್ಯ, ಅದನ್ನು ಸತ್ ಅಂದ್ರೆ ಕಂಪ್ಲೀಟ್ ಸತ್ಯ ಎನ್ನುವ ಪದಗಳನ್ನು ಸೂಚಿಸುತ್ತದೆ. ಇಂತಹ ಯಜ್ಞಗಳು ಮಾಡುವಾತನು ಮತ್ತು ಪರಮ ಪುರುಷನಿಗೆ ಸುಪ್ರೀತಗಾಗಿ ದಿವ್ಯ ಸ್ವಭಾವನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳು ಸತ್ ಎಂದು ಕರೆಯುತ್ತಾರೆ. ಸತ್ ಏವಂ ಸೌಮ್ಯ ಛಂದೋಗ ಉಪನಿಷತ್. ಸತ್ ಪೂರ್ಣ ಆಧ್ಯಾತ್ಮಿಕ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಅಂದ್ರೆ ಓಂ ಇತಿ ಸತ್ ಸತ್ ಅಂದ್ರೆ ಕಂಪ್ಲೀಟ್ ಕೃಷ್ಣನಿಗೆ ಡೆಡಿಕೇಟೆಡ್. ಎಸ್. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್. ಸತ್ ಅಂದ್ರೆ ಕೃಷ್ಣನಿಗೋಸ್ಕರ, ಅಸತ್ ಅಂದ್ರೆ ಕೃಷ್ಣನಿಗೆ ಅಲ್ಲದ ಎಂದು ಕರೆಯುತ್ತಾರೆ. ಎಸ್. ಅಧ್ಯಾಯದ ಸಾರಾಂಶ. ಅಧ್ಯಾಯ 17 ಅನಧಿಕೃತ ಆರಾಧನೆ ಬಗ್ಗೆ ಅರ್ಜುನರ ವಿಚಾರಣೆ. ಶಾಸ್ತ್ರವಿಧಿ ಉತ್ಸೃಜ್ಯ. ಭಗವಾನ್ ಕೃಷ್ಣ ಉತ್ತರ 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆ ನಿರ್ಧರಿಸುತ್ತದೆ. ತ್ರಿವಿಧ ಭವತಿ ಶ್ರದ್ಧಾ. 3 ವಿಧಾನಗಳಲ್ಲಿ ಹಾರಗಳು, ಆಯು, ಸತ್ವ, ಬಲಾರೋಗ್ಯ. 3 ಯಜ್ಞ, 3 ವಿಧಾನಗಳಲ್ಲಿ ಅಫಲಾಂಕಾಕ್ಷೇಪಿ ಯಜ್ಞೋ. 3 ರೀತಿಯ ತಪಸ್ಸು, ಭೂಜಾನಾಂ ಮಾರ್ಜವಂ. 3 ವಿಧಾನಗಳ ತಪಸ್ಸು, ಪಿದಾಯ ಕ್ರಿಯತೆ ತಪಃ. 3 ವಿಧಾನಗಳ ದಾನ, ದೇಶ ಕಾಲೇ ಚ ಪಾತ್ರೆ ಚ. ಓಂ ತತ್ಸತ್. ಯಜ್ಞ, ದಾನ, ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ಓಂ ತತ್ಸತ್ ಇತಿ ನಿರ್ದೇಶೋ. ಎಸ್, ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಎಸ್, ವೆಂಕಟೇಶ್ ಸರ್ ರೈಸ್ ಹ್ಯಾಂಡ್ ಮಾಡಿದ್ದಾರೆ. ಎಸ್, ಅನ್ಮ್ಯೂಟ್ ಮಾಡ್ಬೋದು ಸರ್. ಎಸ್ ಸರ್.
ವೆಂಕಟೇಶ್ ವಿ ಅನ್ಮ್ಯೂಟ್ ಮಾಡ್ಬೋದು ಸರ್. ವೆಂಕಟೇಶ್ ವಿ ಅನ್ಮ್ಯೂಟ್ ಮಾಡ್ಬೋದು. ವೆಂಕಟೇಶ್ ವಿ ಅನ್ಮ್ಯೂಟ್ ಮಾಡ್ಬೋದು. ಅನ್ಮ್ಯೂಟ್ ಮಾಡಿ ಸರ್. ವೆಂಕಟೇಶ್ ವಿ ಅನ್ಮ್ಯೂಟ್ ಮಾಡಿ ಸರ್. ಎಸ್. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ಈಗ ನೀವು ಮಾತಾಡುವಾಗ ಹೇಳಿದ್ರಿ ಮಂಗಳೂರಲ್ಲಿ ಯಾರೋ ಒಬ್ರು ಹಿರಿಯರು ಸಾಕಷ್ಟು ಜನಗಳಿಗೆ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅವರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಮತ್ತೆ ಮತ್ತೊಂದ್ ಕಡೆ ಹೀಗೆಲ್ಲ ಅದ್ರ ಬಗ್ಗೆ ಪ್ರಚಾರ ಕೊಟ್ರು ಅಂತ. ಇದರಲ್ಲಿ ನನಗೆ ನೀವು ಅದನ್ನ ತಪ್ಪು ಅಂತ ನೀವು ಹೇಳಿದ್ರಿ ಅಂತ ಆ ಒಂದು ಭಾವನೆ ಬಂತು ನನಗೆ ಅದು ತಪ್ಪು ಅಂತ ಅನಿಸ್ಲಿಲ್ಲ. ಯಾಕೆಂದ್ರೆ ಒಂದು ದಾನ ಮಾಡೋ ಕಾರ್ಯಕ್ರಮನ ಯಾರಾದ್ರೂ ಮತ್ತೆ ನೋಡಿದ್ರೆ ಅದರಿಂದ ಮತ್ತೆ ಅವ್ರ ಮೋಟಿವೇಶನ್ ಸಿಕ್ಕಿ, ಈಗ ನಾನು ಕಡಿಮೆ ಮಟ್ಟದಲ್ಲಿ ನನ್ನ ಕೈಲಾದ ದಾನನು ನಾನು ಮಾಡ್ಬೋದಲ್ವಾ, ಅದೊಂದು ಮೋಟಿವೇಶನ್ ಆಕ್ಟಿವಿಟಿ ಅಂತ ಯಾಕೆ ನಾವು ತಿಳ್ಕೊಬಾರ್ದು? ಆದ್ರೆ ನೋಡಿ, ನಾವು ಇಲ್ಲಿ ಕೃಷ್ಣ ಹೇಳಿದಾಗ ಕೇಳುದು, ಕೃಷ್ಣ ಎಂತ ಹೇಳ್ತಾ ಇದ್ದಾನೆ ಅದನ್ನು ಅಲ್ಲಿ ಶ್ಲೋಕದಲ್ಲಿ, ಅದು ರಜೋಗುಣ ದಾನ ಅಂತೆ. ಕೃಷ್ಣ ಹೇಳಿದನ್ನು ನಾವು ಹೇಳುದು ಸರ್. ಅಲ್ಲ, ನಿಮ್ಗೆ ಅದು ಬೇಜಾರಾಗಬಹುದು, ಆದ್ರೆ ನಾವು ಕೃಷ್ಣ ಹೇಳಿದನ್ನು ರಿಪೀಟ್ ಮಾಡುದು. ಏನಂದ್ರೆ ದಾನದಲ್ಲಿ ಬಲಗೈ ಕೊಟ್ಟದ್ದು ಎಡಗೈ ಕೊಡಬಾರ್ದು, ಗೊತ್ತಾಗಬಾರ್ದು ಅಂತೆ. ಯಾಕೆಂದ್ರೆ ನೋಡಿ, ನಾವು ಈಗ ಗೊತ್ತುಪಡಿಸುದು ಯಾಕೆ ಸರ್? ದಾನದಿಂದ. ನಿಮ್ಮ ಹತ್ರ ಪ್ರಶ್ನೆ, ವೆಂಕಟೇಶ್ ವಿ ಅವರೇ ಹೇಳ್ಬೋದು, ನಿಮ್ಗೆ ಗೊತ್ತುಪಡಿಸುದು ಯಾಕೆ ಸರ್? ವೆಂಕಟೇಶ್ ವಿ ಅವರೇ ಆನ್ಸರ್ ಮಾಡಿ ಸರ್. ಓಕೆ, ಅನ್ಮ್ಯೂಟ್ ಮಾಡ್ಬೋದು ಸರ್, ನಿಮ್ಗೆ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ನೋಡಿ, ನಾವು ಹೇಗಂದ್ರೆ ನಾವು ನಮ್ಮ ಅನಿಸಿಕೆ ಇಲ್ಲಿ ಮಾಡುವುದಿಲ್ಲ, ನಾವು ಕೃಷ್ಣನ ಪ್ರಕಾರ ಹೋಗುದು. ಕೃಷ್ಣ ಇಲ್ಲಿ ಹೇಳಿದಾನೆ ರಜೋಗುಣ ದಾನ ಅಂತ, ನಾವು ಅದನ್ನೇ ಹೇಳ್ಬೇಕು. ನಾವು ನನ್ನ ಅನಿಸಿಕೆ ಪ್ರಕಾರ ಹೇಗೆ ಅಂದ್ರೆ ಅದು 4 ಮಂದಿ ಗೊತ್ತಾಗ್ಬೇಕು ಆ ತರ ಅಲ್ಲ. ಕೃಷ್ಣ ಎಂತ ಹೇಳಿದಾನೆ ಅದು ರಿಪೀಟ್ ಮಾಡುದು ಅಷ್ಟೇ. ಕೃಷ್ಣ ಹೇಳಿದಾನೆ ಇಲ್ಲಿ ರಜೋಗುಣ ದಾನ ಅಂತ, ಸತ್ವಗುಣದ ದಾನ ಅಲ್ಲ ಅಂತೆ. ಸತ್ವಗುಣ ದಾನ ಅಂದ್ರೆ ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗ್ಬಾರ್ದು, ಆ ತರ. ಅದು ಸತ್ವಗುಣದ ಅಂದ್ರೆ ಗುಪ್ತ ದಾನ ಮಾಡ್ಬೇಕು, ದಾನದಲ್ಲಿ ಗುಪ್ತ ದಾನ ಅದನ್ನು. ಆದ್ರೆ ಇದು ರಜೋಗುಣದು ಗೊತ್ತಾಗುವಂತದ್ದು. ಹಾಗಾಗಿ ಕೃಷ್ಣ ಅಲ್ಲಿ ಹೇಳಿದಾನೆ, ಕೃಷ್ಣ ಹೇಳಿದನ್ನು ನಾನು ರಿಪೀಟ್ ಮಾಡುದು ಅಷ್ಟೇ. ನಾವು ನಮ್ದು ಓನಿಲ್ಲ. ಗೊತ್ತಾಯ್ತು ಸರ್? ವೆಂಕಟೇಶ್ ಸರ್, ಹರೇ ಕೃಷ್ಣ ಅನ್ಮ್ಯೂಟ್ ಮಾಡ್ಬೋದು ಸರ್. ವೆಂಕಟೇಶ್ ಸರ್, ವೆಂಕಟೇಶ್ ವಿ, ಹರೇ ಕೃಷ್ಣ. ವೆಂಕಟೇಶ್ ವಿ ಅನ್ಮ್ಯೂಟ್ ಮಾಡ್ಬೋದು ಸರ್. ಎಸ್. ಹರೇ ಗುರುಜಿ, ಅದು ಅನ್ಮ್ಯೂಟ್ ಮಾಡ್ಲಿಕ್ಕೆ ತೊಂದರೆ ಆಗ್ತಿತ್ತು. ಓಕೆ. ಅಲ್ಲ ಸರ್, ನಿಮ್ಗೆ ಈಗ ಅದರಲ್ಲಿ ನಿಮ್ಮ ಅನಿಸಿಕೆ ಇರ್ಬೋದು, ಆದ್ರೆ ನಾವು ನನ್ನ ಅನಿಸಿಕೆ ಹೇಳುದಲ್ಲ. ತಿಳಿತಾ ಸರ್? ಹೇಗೆಂದ್ರೆ ನಾನು ಕೃಷ್ಣ ಹೇಳಿದನ್ನು ಹೇಳುದು. ಕೃಷ್ಣ ಹೇಳಿದಾನೆ ಅದು ರಜೋಗುಣ ದಾನ ಅಂತೆ. ಎಂತ ಮಾಡ್ಲಿಕ್ಕೆ ಆಗ್ತದೆ? ಕೃಷ್ಣ ಹೇಳಿದ ಮೇಲೆ ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂದ್ರೆ ದೇವತಮ ಪರಮಪುರುಷ. ಅವ ಹೇಳಿದ ಮೇಲೆ ನಾನು ಅದು ಅನುಸರಿಸಲೇಬೇಕು. ನನ್ನ ಈಗ ನೀವು ಹೇಳಿದಾಗೆ ನನ್ಗೆ ಕೂಡ ಅನಿಸಿಕೆ ಇರ್ಬೋದು, ಆದ್ರೆ ನನ್ನ ಅನಿಸಿಕೆ ನಾನು ಯೂಸ್ ಮಾಡುದಿಲ್ಲ. ನಾನು ಕೃಷ್ಣನ ಅನಿಸಿಕೆ ಯೂಸ್ ಮಾಡುದು. ಎಂತ ಅಂದ್ರೆ ನಾ ಹೇಳೋದು, ಈಗ ನೀವು ಯಾವ್ದೋ ಒಂದು ನೋನ್ ಸಂಸ್ಥೆ ಅಂದ್ರೆ ಆ ರೆಕಗ್ನೈಸ್ಡ್ ಸಂಸ್ಥೆ ಒಳಗೆ ನೀವು ಇದ್ದೀರಿ, ನೀವು ಏನ್ ಮಾಡಿದ್ರು ಅದು ತಾನೇನೆ ಅದು ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ನಾನೇನ್ ಗೊತ್ತಾಗ್ಲಿಕ್ಕೋಸ್ಕರ ಮಾಡೋದಲ್ಲ. ಏನು ಅಂತಂದ್ರೆ, ಈಗ ನನ್ನ ಹತ್ರ ಒಂದಷ್ಟು ಹಣ ಇದೆ ಅಥವಾ ಮತ್ತೊಂದಿದೆ, ನನ್ನ ಯೋಗ್ಯತೆಗೆ ತಕ್ಕನಾಗೆ ನಾನೇನೋ ಒಂದು ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಅದು ರಜೋಗುಣಕ್ಕೆ ಸೇರುತ್ತಾ ಅಂತ ನನ್ನ ಪ್ರಶ್ನೆ. ಅಲ್ಲ, ನೀವು ನೋಡಿ, ನೀವು ಹೇಳಿದ ಬಗ್ಗೆ ಪ್ರಚಾರ ಆಗ್ಬೇಕು, ಓಕೆ. ಆದ್ರೆ ಕೃಷ್ಣ ಇಲ್ಲಿ ಹೇಳಿದಾನೆ ಅಂಥದ್ದು ದಾನವನ್ನು ರಜೋಗುಣ ದಾನ ಅಂತ. ನಮ್ಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಕೃಷ್ಣ ಹೇಳಿದ ಮೇಲೆ ನನ್ಗೆ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಹೇಳಿದನ್ನು ನಾನು ಫಾಲೋ ಮಾಡ್ಬೇಕು. ಕೃಷ್ಣ ಹೇಳಿದಾನೆ ಅಂಥದ್ದು ರಜೋಗುಣ ದಾನ ಅಂತೆ, ಗೊತ್ತು ಮಾಡಿಸುವಂತದ್ದು ರಜೋಗುಣ ದಾನ ಅಂತೆ. ಗೊತ್ತಾಯ್ತು ಸರ್? ಹಾಗಾಗಿ ನಾನು ಹೆಲ್ಪ್ಲೆಸ್ ಈ ವಿಷಯದಲ್ಲಿ. ನಾನು ಹೆಲ್ಪ್ಲೆಸ್. ನಿಮ್ಗೆ ಈಗ ಅನಿಸುದು ಹೇಗೆ ಅಂದ್ರೆ ಅದು ನಾವು ಗೊತ್ತಾಗ್ಬೇಕು, ಪ್ರಚಾರ ಆಗ್ಬೇಕು, ದಾನ ಮಾಡಿದ್ದು ಓಕೆ, ನಾನು ಕೂಡ ಹೋಗ್ತೇನೆ. ಆದರೆ ನಾನು ಕೃಷ್ಣನನ್ನು ಫಾಲೋ ಮಾಡುದು. ಕೃಷ್ಣ ಹೇಳಿದಾನೆ ಅದು ರಜೋಗುಣ ದಾನ ಅಂತ, ನಾನು ಕೃಷ್ಣ ಹೇಳಿದನ್ನು ಅದನ್ನು ಆಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ. ನಂದು ಮತ್ತೆ ನನಗೆ ಅದು ಎಂತ ಅನಿಸ್ತದೆ ನಾನು ಅದನ್ನ ಬಿಡ್ತೇನೆ, ಅಲ್ಲಿ ಸೈಡ್ ಅಲ್ಲಿ ಇಡ್ತೇನೆ. ನನ್ನ ಅನಿಸಿಕೆ ನಾನು ಸೈಡ್ ಅಲ್ಲಿ ಬಿಡ್ತೇನೆ. ಕೃಷ್ಣ ಹೇಳಿದಾನೆ ಅದನ್ನು ನಾನು ಫಾಲೋ ಮಾಡ್ತೇನೆ ಅಷ್ಟೇ. ಸರಿ, ವ್ಯತ್ಯಾಸ ಇಷ್ಟೇ ಸರ್. ವ್ಯತ್ಯಾಸ ನಿಮ್ಗೆ ಮತ್ತೆ ನಮ್ಗೆ ಅಂದ್ರೆ, ನೀವು ಈಗ ಹೇಗೆ ಅಂದ್ರೆ
ಅದಷ್ಟು ಪ್ರಚಾರ ಆಗ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು. ಅದಕ್ಕೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ, ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ, ಇದರಲ್ಲಿ ಹಾಕಿದ್ದಾರೆ, ಪೇಪರ್ ಅಲ್ಲಿ ಹಾಕಿದ್ದಾರೆ, ಎಲ್ಲರಿಗೂ ಗೊತ್ತಾಗ್ಬೇಕು. ಎಸ್, ನಾನು ಒಪ್ತೇನೆ ಪ್ರಚಾರ ಆಗ್ಲಿಕ್ಕೆ. ಆದರೆ ನಮ್ಗೆ ಈಗ ಅಂದ್ರೆ ನಾವು ಶಾಸ್ತ್ರವನ್ನು, ಕೃಷ್ಣನನ್ನು ಫಾಲೋ ಮಾಡುದು. ಕೃಷ್ಣ ಹೇಳಿದಾನೆ ಅದು ರಜೋಗುಣ ದಾನ ಅಂತ. ಸತ್ವಗುಣ ದಾನ ಅಂದ್ರೆ ಯಾರಿಗೂ ಗೊತ್ತು ಮಾಡಬಾರ್ದಂತೆ, ಅದು ಸತ್ವಗುಣ ದಾನ, ಕೃಷ್ಣನೇ ಹೇಳಿದ್ರು. ಹಾಗಾಗಿ ಈ ವಿಷಯದಲ್ಲಿ ನಾನು ಹೆಲ್ಪ್ಲೆಸ್ ಸರ್. ಸರಿ ಸರಿ ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಅನ್ಮ್ಯೂಟ್ ಮಾಡ್ಬೋದು. ಎಸ್ ರಾಘವೇಂದ್ರ ಸರ್, ಓಕೆ. ಎಸ್ ಸರ್, ಅನ್ಮ್ಯೂಟ್ ಮಾಡಿ ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ. ಈಗ ನಾವು ಸತ್ವಗುಣ ದಾನ ಮಾಡಿದ್ರೆ ಅದ್ರಲ್ಲಿ ಏನಾದ್ರು ಮತ್ತೆ ಕರ್ಮ ಬಂಧನ ಇರುತ್ತಾ ಅಥವಾ ಅಡ್ಡಿಲ್ವಾ ಅದು ಸತ್ವಗುಣ ದಾನದಲ್ಲಿ? ಓಕೆ ಓಕೆ, ಕರ್ಮ ಬಂಧನ. ಸತ್ವಗುಣ ದಾನ ಅಂದ್ರೆ ಈಗ ಎಂತ ಹೇಳುದಂದ್ರೆ, ಕೃಷ್ಣನನ್ನು ಯಾರು ಸೇವೆ ಮಾಡ್ತಾರೆ ನಿಮ್ಗೆ ಕೊಟ್ರೆ ಅದು ಸತ್ವಗುಣ. ಆಗ ಎಂತಾಗ್ತದೆ ಅಂದ್ರೆ ಅದಕ್ಕೆ ಯಾವುದೇ ಕರ್ಮ ಬಂಧನವಿಲ್ಲ. ಆಚಾರ್ಯರು ಇಲ್ಲಿ ಅದನ್ನು ಹೇಳಿದ್ದಾರೆ ಭಾವಾರ್ಥದಲ್ಲಿ. ಗೊತ್ತಿದೆ ಸರ್ ರಾಘವೇಂದ್ರ ಸರ್? ಸರಿ ಸರಿ. ಅಂದ್ರೆ ಕೃಷ್ಣನ ಯಾರು ಸೇವೆ ಮಾಡ್ತಿದ್ದಾರೆ ಅವರನ್ನು ನೋಡಿ. ಈಗ ನಮ್ಮ ಇಸ್ಕಾನ್ ಅಲ್ಲಿ ನಮ್ಮ ಬ್ರಹ್ಮಚಾರಿ ಆಗ್ಲಿ ಮತ್ತೆ ನಮ್ಮ ಸನ್ಯಾಸಿಗಳಿದ್ದಾರೆ, ಅವರದು ಎಂತಂದ್ರೆ ಓನ್ ಅಕೌಂಟ್ ಇಲ್ಲ, ಎಲ್ಲ ಅಂದ್ರೆ ಕೃಷ್ಣನಿಗೋಸ್ಕರ ಮಾಡುವಂತದ್ದು. ಎಂತ ಅವ್ರಿಗೆ ಎಷ್ಟು ಹಣ ಬಂದ್ರು ಕೂಡ ಕೃಷ್ಣನಿಗೋಸ್ಕರ ಅವರು ಅದನ್ನು ಯೂಸ್ ಮಾಡ್ತಾರೆ. ಅಂತದ್ದು ಏನು ನಮ್ಗೆ ಲಾಸ್ ಇಲ್ಲ. ಅದಕ್ಕೆ ಸತ್ವಗುಣ ದಾನ ಅಂತ ಹೇಳ್ತಾರೆ. ರಾಘವೇಂದ್ರ ಸರ್ ಗೊತ್ತಾಯ್ತು ಸರ್? ಗೊತ್ತಾಯ್ತು. ಬಟ್ ಈಗ ನಾರ್ಮಲ್ ಮನುಷ್ಯರಿಗೆ, ಈಗ ನಾವು ಬೇರೆ ದೇವ್ರ ಜೊತೆಗೂ ಕೃಷ್ಣನ್ನು ಪೂಜೆ ಮಾಡ್ತಾ ಇರ್ತೀವಿ ಅಥವಾ ಧ್ಯಾನ ಮಾಡ್ತಾ ಇರ್ತೀವಿ ಅಥವಾ ಜಪ ಮಾಡ್ತಾ ಇರ್ತೀವಿ. ಈಗ ನಾವೇನಾದ್ರು ಸತ್ವಗುಣ ದಾನ ಯಾರಿಗಾರು ದಾನ ಮಾಡ್ಬೇಕು, ದಾನ ಮಾಡಿದ್ರೆ ಅದ್ರಲ್ಲಿ ಕರ್ಮ ಬಂಧನ ಇರುತ್ತೋ ಇಲ್ವೋ ನನಗೆ ಸ್ವಲ್ಪ ಕ್ಲಾರಿಟಿ ಗೊತ್ತಾಗಿಲ್ಲ. ಅದಂದ್ರೆ ಹೇಗೆ ಗೊತ್ತುಂಟಾ, ಈಗ ಇದಕ್ಕೆ ಹೇಗಂದ್ರೆ ಜನರಲ್ ಆಗಿ ಈಗ ನಾವು ಜಪ ಎಲ್ಲ ಮಾಡ್ತಾ ಇರ್ತೇವೆ, ಕೃಷ್ಣ ಭಜನೆ ಇದ್ರೆ ಆಗ ಕೃಷ್ಣ ನಮ್ಗೆ ಬುದ್ಧಿ ಕೊಡ್ತಾನೆ. ಬುದ್ಧಿ ಕೊಡೋದಂದ್ರೆ ಕೃಷ್ಣ ಪರಮಾತ್ಮನಾಗಿದ್ದಾನೆ, ಕೃಷ್ಣ ನಮ್ಗೆ ತೋರಿಸಿಕೊಡ್ತಾನೆ ಯಾರಿಗೆ ಮಾಡ್ಬೇಕು ಯಾರಿಗೆ ಮಾಡಬಾರ್ದು ಅಂತ. ಈಗ ನಾನು ಕೂಡ ನೋಡಿ, ನಾನು ಈಗ ಮುಂಚೆ ನಾನು ಒಂದು 10 ವರ್ಷದ ಹಿಂದೆ ನಾನು ಈಗ ಎಲ್ಲ ಕೊಡ್ತಾ ಇದ್ದೆ. ಮತ್ತೆ ಹೀಗೆ ಎಂತ ಅಂದ್ರೆ ಎಂತ ಹೇಳುದು, ಮುಂಚೆ ಕೊಡ್ತಾ ಇದ್ದೆ, ಆದ್ರೆ ಎಲ್ಲರಿಗೂ ಕೊಡುವ ಅಂತ ನಮ್ಗೆ ಒಂದು ಬರ್ತದೆ. ಆದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಹೇಗಾಗ್ತದೆ ಅಂದ್ರೆ ನಿಮ್ಗೆ ಆ ಒಂದು ಕೃಷ್ಣನಿಗೆ ಕೊಡುವಂತ ಆಗ್ತದೆ. ಗೊತ್ತಾಯ್ತಾ? ಅದು ತುಂಬಾ ಡಿಫ್ರೆನ್ಸಿಯೇಷನ್ ಉಂಟು ಅದಕ್ಕೆ. ಅಂದ್ರೆ ಕೃಷ್ಣ ಹೇಗಂದ್ರೆ ನೋಡಿ, ನಿಮ್ಗೆ ಎಂತಾದ್ರು ನಿಮ್ಗೆ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ಅಮೆರಿಕದಲ್ಲೆಲ್ಲ ಅವರು 100 ಸ್ಟೋರೀಸ್ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ. 100 ಸ್ಟೋರಿ ಬಿಲ್ಡಿಂಗ್ ಮಾಡಿದ ಮೇಲೆ ಎಂತ ಅಂದ್ರೆ ಅದು ಇನಾಗ್ರೇಷನ್ ಕರೀತಾರೆ. ಈಗ ಇನಾಗ್ರೇಷನ್ ಆಗುವಾಗ ಅವರೆಲ್ಲರೂ ಎಸ್ ವಿ ಹಾವ್ ಡನ್ ಇಟ್, ವಿ ಹಾವ್ ಅಚೀವ್ಡ್ ಇಟ್ ಅಂತ ಅಂದ್ರೆ ಪೂರ್ತಿ ಖುಷಿಯಲ್ಲಿ. ಮತ್ತೆ ನಮ್ಮ ಆಚಾರ್ಯರು ಒಮ್ಮೆ ಅಲ್ಲಿ ಹೀಗೆ ಜಸ್ಟ್ ಮಾತಾಡಿದ್ರು ನೋಡಿ. ಹೇಗಂದ್ರೆ ಈಗ ಅವರು ಆ ಕಟ್ಟಡವನ್ನು ಮಾಡಿದ್ದಾರೆ, ಅದಕ್ಕೆ ಹೊಯ್ಗೆ ಕಲ್ಲು ಇದೆಲ್ಲ ಬೇಕು. ಈ ರಾ ಮೆಟೀರಿಯಲ್ಸ್ ಯಾರು ಕೊಡುದು ಸರ್? ರಾಘವೇಂದ್ರ ಸರ್, ನಿಮ್ಮ ಹತ್ರ ರಾ ಮೆಟೀರಿಯಲ್ಸ್ ಎಲ್ಲಿಂದ ಬರುದು? ಅದು ಅದಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಯಾರು ಕೊಡ್ಬೋದು? ದಾನ ಅಲ್ಲ ಅದು, ಅಲ್ಲ ದಾನ ಕೊಟ್ಟರು ಕೂಡ ಅದು ಪ್ರಕೃತಿಯಿಂದ ಅಲ್ಲ. ಯಾರು ನಮ್ದು ಓನ್ ಆಸ್ತಿಯಾ? ಅಲ್ಲ ಅಲ್ಲ. ಈಗ ಕಲ್ಲು ಮತ್ತೆ ಹೊಯ್ಗೆ ಇದೆಲ್ಲ ಪ್ರಕೃತಿದ ಆಸ್ತಿ ಅಲ್ಲ. ಪ್ರಕೃತಿ ಯಾರ್ದು? ಕೃಷ್ಣಂದು. ಹಾಗೆ ಆಚಾರ್ಯ ಹೇಳ್ತಾರೆ, ನಾವು ಎಲ್ಲವೂ ಕೃಷ್ಣನಿಂದ ತೆಗ್ದದ್ದು, ಮತ್ತೆ ನಮ್ಗೆ ಅಲ್ಲಿ ಎಂತ ಅಂದ್ರೆ ನಾವು ಮಾಡಿದೇವ ಅಂತ ನಮ್ಗೆ ಅದ್ರಲ್ಲಿ ಅಹಂಕಾರ ಬರ್ತದೆ. ಆಕ್ಚುಲಿ ಎಲ್ಲವೂ ಕೃಷ್ಣಂದೇ, ಆದ್ರೆ ಇದು ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದಾಗ ನಮ್ಗೆ ಅದು ಕಾಣ್ತದೆ ಸರ್. ಗೊತ್ತಾಯ್ತಾ? ಎಲ್ಲವೂ ಈಗ ನಾವು ಅಂತಂದ್ರೆ ನಾವು ಕೊಡ್ಲಿಕ್ಕೆ ಎಲ್ಲವೂ ನಾವು ಅಂದ್ರೆ ನಮ್ದು ಏನಿಲ್ಲ. ನಾವು ಬರುವಾಗ ಬರೀ ಕೈಯಲ್ಲಿ ಬಂದದ್ದು, ಹೋಗುವಾಗ ಕೂಡ ಬರೀ ಕೈಯಲ್ಲಿ ಹೋಗುದು. ನಾವು ಯಾವುದೇ ತಂದಿಲ್ಲ, ಎಲ್ಲವೂ ನಾವು ಇಲ್ಲಿದ್ದದನ್ನು ಯೂಸ್ ಮಾಡುದು. ಅದು ಸ್ವಲ್ಪ ಹೈಯರ್ ಉಂಟು ಸರ್. ಹೈಯರ್ ಅಂದ್ರೆ ಹೇಗಂದ್ರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದಾಗ ಅದು ನಿಮ್ಗೆ ಎಲ್ಲ ಗೊತ್ತಾಗ್ತದೆ ಸರ್. ಓಕೆ ಓಕೆ, ಎಸ್, ಧನ್ಯವಾದಗಳು. ಧನ್ಯವಾದ. ಎಸ್, ಶ್ರೀನಿವಾಸ ಮೂರ್ತಿ ಅವರೇ, ಎಸ್ ಅನ್ಮ್ಯೂಟ್ ಮಾಡ್ಬೋದು ಸರ್. ಎಸ್ ಎಸ್ ಸರ್, ಹೇಳಿ ಸರ್. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಸರ್. ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ, ಧನ್ಯವಾದ.
ಓಕೆ, ಈಗ ನರೇಶ್ ಕುಮಾರ್ ಅವರು ಅನ್ಮ್ಯೂಟ್ ಮಾಡ್ಬೋದು ಸರ್. ನರೇಶ್ ಕುಮಾರ್ CV. ಗುರುಗಳೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಭಗವದ್ಗೀತೆ ಪ್ರವಚನದಲ್ಲಿ ಹಲೋ ಹೇಳಿ ಸರ್, ಕೇಳ್ತಾ. ನಾವು ಭಾಗವತದಲ್ಲಿ ಹೇಳಿದೆ ಎಂದ್ಬಿಟ್ಟು ಉಲ್ಲೇಖ ಮಾಡಿದ್ದೀರಿ. ಹೇಳಿ ಸರ್, ಪ್ರಶ್ನೆ ಮುಂದುವರಿಸಿ ಸರ್. ಪ್ರಶ್ನೆ ಮುಂದುವರಿಸಿ, ಕೇಳ್ತಾ ಇಲ್ಲ ನರೇಶ್ ಕುಮಾರ್ ಅವರೇ. ಕೇಳಿಸ್ತಾ, ಹೇಳಿ ಸರ್. ಇಂಟರ್ನೆಟ್ ಅಲ್ಲಿ ಪ್ರಾಬ್ಲಮ್ ಇರ್ಬೇಕೇನ? ಭಾಗವತದ ಉಲ್ಲೇಖ ಅಂದ್ರೆ ಭಾಗವತ, ಹೌದು. ನಾವು ಹೇಗೆ ಅಂದ್ರೆ ಭಗವದ್ಗೀತೆ ಕೂಡ ಓದ್ತೇವೆ, ಭಾಗವತಂ ಕೂಡ ಹೋಗ್ತೇವೆ. ಭಗವದ್ಗೀತೆ ಹೇಗೆ ಅಂದ್ರೆ ಕೃಷ್ಣ ಹೇಳಿದ್ರು ಕೃಷ್ಣನ ಬಗ್ಗೆ. ಸ್ವತಃ ಕೃಷ್ಣ ಹೇಳಿದ್ರು ಭಗವದ್ಗೀತೆ. ಭಾಗವತಂ ಕೃಷ್ಣನ ಬಗ್ಗೆ ಎಲ್ಲ ಶುದ್ಧ ಭಕ್ತರು ಹೇಳಿರುವಂಥದ್ದು. ಹಾಗಾಗಿ ಅದು ಭಗವದ್ಗೀತೆ ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್. ಮತ್ತೆ ಚೈತನ್ಯ ಚರಿತಾಮೃತ ಉಂಟು, ಅದು PhD. ಹಾಗಾಗಿ ಸ್ವಲ್ಪ ಹೈಯರ್. ಹಾಗಾಗಿ ಅದರಲ್ಲಿ ಉಂಟು, ಎಲ್ಲ ಉಲ್ಲೇಖ ಉಂಟು. ಹಾಗಾಗಿ ನಾವು ಅದರಿಂದ ತೆಗೆದು ಹೇಳುದು ಕೊಟೇಶನ್ ಅಲ್ಲಿ. ಕ್ಲಿಯರ್ ಆಯ್ತಾ ಸರ್ ನರೇಶ್ ಕುಮಾರ್ ಅವರೇ? ನರೇಶ್, ಓಕೆ, ಅವ್ರ ಡಿಸ್ಟರ್ಬೆನ್ಸ್ ಉಂಟು, ಮತ್ತೆ ಬರುವ. ಒಂದು ನಿಮಿಷ, ಅನ್ಮ್ಯೂಟ್ ಮಾಡ್ಬೋದು ಸರ್ ನರೇಶ್ ಕುಮಾರ್. ಎಸ್ ಗುರುಗಳೇ, ಆಮೇಲೆ ಇನ್ನೊಂದು, ತಾವು ಇಸ್ಕಾನ್ ಪ್ರವಚನ ಮಾಡ್ತಿರ್ತೀರಲ್ಲ, ಎಲ್ಲರೂ ಕತ್ತಿಗೆ ತುಳಸಿ ಮಾಲೆ ಹಾಕಿರ್ತಾರೆ. ಅದೇನಾದ್ರು ಭಗವದ್ಗೀತೆಯಲ್ಲಿ ಇದೆಯಾ ಅಥವಾ ಏನ್ ಗೊತ್ತೈತಿ ಅಂತ ನೋಡಿ. ಆಚಾರ್ಯ ಹೇಳ್ತಾರೆ, ಈಗ ಎಲ್ಲ ಇದು ಈಗ ಫ್ಯಾಷನ್ ಆಗಿದೆಲ್ಲ, ಒಂದು more than 10,000 ಇದು ನಾಯಿ ಎಲ್ಲ ತರ್ತಾರಲ್ಲ, ಮನೇಲಿ ಇಡ್ತಾರೆ. ಅದಕ್ಕೆ ಒಂದು ಬೆಲ್ಟ್ ಇರ್ತದೆ ಕುತ್ತಿಗೆಗೆ. ಅದು ಬೆಲ್ಟ್ ಅಂದ್ರೆ ನನ್ನ ನಾಯಿ ಅಂತ ಅದರ ಅರ್ಥ. ಅದೇ ರೀತಿ ಈ ಕಂಠಿ ಮಾಲೆ ನಾವು ಕೃಷ್ಣನ ನಾಯಿ ಅಂತ ಅರ್ಥ. ಮತ್ತೆ ತುಳಸಿ ಹೇಗಂದ್ರೆ, ತುಳಸಿ ತುಂಬಾ ಪವಿತ್ರ. ಎಂತಾಗ್ತದಂದ್ರೆ, ಈ ಕಂಠಿ ಮಾಲ ಹಾಕಿದ ಮೇಲೆ ನಾವೀಗ ಸ್ನಾನ ಎಲ್ಲ ಮಾಡ್ತೇವಲ್ಲ, ಆ ತುಳಸಿಯ ನಮಗೆ ನೀರು ಹೋದಾಗ ನಾವು ಪರಿಶುದ್ಧ ಆಗ್ತೇವೆ ಅಂದ್ರೆ. ಹೇಗೆ ನಾವು ಸ್ನಾನ ಮಾಡುವಾಗ ಈ ತುಳಸಿ ಗಂಟೆ ಉಂಟು, ತುಳಸಿಗೆ ನೀರು ಬಿದ್ದು ನಮ್ಮ ಶರೀರ ಆಗ್ತದೆ, ಆಗ ನಮ್ಮ ಶರೀರ ಪವಿತ್ರ ಆಗ್ತದೆ. ಹಾಗಾಗಿ ತುಳಸಿ ತುಂಬಾ ಅಂದ್ರೆ ಟಾಪ್ ಮೋಸ್ಟ್ ಪೊಸಿಷನ್. ಎಂತ ಅಂದ್ರೆ, ತುಳಸಿ ಮಹಾರಾಣಿ ವೃಂದಾವನ ಅಂದ್ರೆ ನೋಡಿ, ವೃಂದ ಅಂದ್ರೆ ತುಳಸಿ. ಆ ವೃಂದಾವನದಲ್ಲಿ ಪೂರ್ತಿ ತುಳಸಿ ಆಗ್ತಿತ್ತು. ಹಾಗಾಗಿ ವೃಂದಾವನ ಎಂತ ಹೇಳುದು, ತುಳಸಿ ಮಹಾರಾಣಿ ಟಾಪ್ ಮೋಸ್ಟ್ ಡಿವೋಟಿ ಕೃಷ್ಣಂದು. ಹಾಗಾಗಿ ನಾವು ಕೂಡ ಅದೇ ಡಿಸೈರ್, ಅಂದ್ರೆ ತುಳಸಿ ಮಹಾರಾಣಿಯಲ್ಲಿದ್ದ ಸ್ವಲ್ಪ ಭಕ್ತಿ ನಮ್ಗೆ ಸಿಗ್ಲಿ ಅಂತ, ಅದಕ್ಕೆ ನಾವು ತುಳಸಿ ಕಂಠಿಮಾಲ ಹಾಕೋದು. ಇದೇಕಂದ್ರೆ ನಾವು ಕೃಷ್ಣನ ಅಂಡರ್ ಇದ್ದೇವೆ ಅಂತ ಗೊತ್ತಾಗ್ತದೆ ಇದರಲ್ಲಿ, ತುಳಸಿ ಮಾಲೆಯಲ್ಲಿ. ಗೊತ್ತಾಯ್ತು ಸರ್ ನರೇಶ್ ಕುಮಾರ್ ಅವರೇ? ಓಕೆ, ರಿತೇಶ್ ಅವರೇ ಅನ್ಮ್ಯೂಟ್ ಮಾಡ್ಬೋದು. ರಿತೇಶ್ ಅವರೇ ಕೇಳಿ ಸರ್. ನಮಸ್ಕಾರ ಗುರುಗಳೇ. ನಮಸ್ತೆ. ಸೊ ನನ್ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಈಗ ನಾವೊಂದು ಸಂಸಾರಸ್ಥ ಅಂದ್ರೆ ಮದ್ವೆ ಮಕ್ಕಳೆಲ್ಲ ಆಗಿದೆ. ಓಕೆ, ಆಗಿರ್ಬೇಕಿದ್ರೆ ನನ್ಗೆ ತುಂಬಾ ಆಸೆ ಅಂದ್ರೆ, ಈಗ ಡೈಲಿ ನಾನು ಕೃಷ್ಣನ ಬಗ್ಗೆ ಇನ್ನೂ ಜಾಸ್ತಿ ಅರಿಬೇಕು, ಅವ್ರ ಬಗ್ಗೆ ತಿಳಿಬೇಕು, ಭಗವದ್ಗೀತೆ ಓದ್ಬೇಕು. ತುಂಬಾ ಆಪ್ಸ್ ಎಲ್ಲ ಡೌನ್ಲೋಡ್ ಮಾಡಿದ್ದೇನೆ, ಇಸ್ಕಾನ್ ಇದೆ, ಅದು ಕೇಳ್ಬೇಕು ಅಂತೆಲ್ಲ ಇದೆ. ಸೊ ಇದಿರ್ಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ನಾವು ಮದುವೆ ಆದವ್ರು, ನಮ್ಗೆ ಒಂದು ಬೌಂಡ್ರಿ ಇದೆ. ಬೌಂಡ್ರಿ ಅಂತ ಹೇಳಿದ್ರೆ, ಈಗ ಹೆಂಡತಿ ಇದ್ರೆ ಅವ್ರದ್ದು ಇಚ್ಛೆ ಇರುತ್ತೆ, ಓಕೆ, ಅವ್ರದ್ದು ಏನಾದ್ರು ಇಚ್ಛೆ ಇರುತ್ತೆ. ಸೊ ನಾವು ತುಂಬಾ ಇದ್ರಲ್ಲೇ ಲೀನನಾಗಿದ್ರೆ, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಲೀನನಾಗಿದ್ರೆ, ಅಂದ್ರೆ ಅದು ಅವ್ರಿಗೆ ಅಂದ್ರೆ ಅವ್ರನ್ನು ನಾವು ಈಚೆ ಕರೆತರ್ಬೇಕು. ಅಂದ್ರೆ ಅವ್ರು ಬೆಳೆದ ರೀತಿ, ಅವ್ರು ನಾನ್ ವೆಜ್ ತಿಂತಾರೆ, ಅವ್ರಿಗೆ ಅಂದ್ರೆ ಬೇರೆ ಮೂವೀಸ್ ಅದು ಇದೆಲ್ಲ ನೋಡ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ನನ್ಗೂ ಇತ್ತು ಒಂದ್ ಟೈಮ್ಲಿ. ಈಗ ಆಲ್ಮೋಸ್ಟ್ ನಂದೆಲ್ಲ ತುಂಬಾ ಕಡಿಮೆ ಆಗ್ತಾ ಇದೆ. ನಿಮ್ದು ಇದು ಭಗವದ್ಗೀತೆ ಕ್ಲಾಸ್ ತೆಗಿತಾ ಇದ್ದೀರಾ, ಅದು ಇನ್ನು ಕಡಿಮೆ ಆಗ್ತಾ ಇದೆ, ಈ ಎಲ್ಲ ಬಾಕಿ ಇದೆಲ್ಲ. ಸೊ ತುಂಬಾ ಡಿಸಿಷನ್ಗೂ ಬಂದಿದ್ದೇನೆ, ತುಂಬಾ ಒಳ್ಳೇದೇ ಆಗ್ತದೆ ನನ್ನ ಲೈಫ್ ಅಲ್ಲಿ. ಅದೇ ತರ ಇವರು ನಮ್ ಮಿಸ್ಸಸ್ ಇದಾರಲ್ಲ, ಅವರು ಅಂತ ಹೇಳಿದ್ರೆ, ಅವ್ರಿಗೆ ನಾನು ಒಂದು ಹೇಳಿದೆ, ನೀವು ಹರೇ ಕೃಷ್ಣ ಇದು ಮಾಡಿ ಅಂತ. ಅವರು ಒಂದು 4-5 ದಿನ ಮಾಡಿದ್ರು, ಆನಂತರ ರಿಟರ್ನ್ ಟು ಅವ್ರದ್ದು ನಾರ್ಮಲ್ ಪೊಸಿಷನ್ಗೆ ಹೋದ್ರು.
ಈಗ ನನ್ಗೆ ನನ್ನ ಹತ್ರ ಚಾಯ್ಸ್ ಇರುದು ಅವ್ರು ನನ್ ಕಡೆ ಎಳಿಬೇಕು, ನನ್ ಜೋಡಿನೇ ಬರ್ಬೇಕು ಅಂತ. ಓಕೆ, ಈಗ ನನಗೆ ಸ್ವಲ್ಪ ಅದೊಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದ್ರೆ ನಾನು ತುಂಬಾ ಇದ್ರಲ್ಲಿ ಹೋಗಿದ್ದೇನೆ, ಅವ್ರನ್ನು ಈಚೆ ತರ್ಬೇಕು ಅಥವಾ ಅಂದ್ರೆ ಅದು ನಂಗೆ ಅರ್ಥ ಆಗ್ತಾ ಇಲ್ಲ, ಅದು ಹೆಂಗ್ ಕೊಂಡೋಗ್ಬೇಕು ಅಂತ ಈ ಎರಡರನ್ನು ಅಂತ. ಓಕೆ, ನೋಡಿ ಅವರನ್ನು ನೀವು ನೆಕ್ಸ್ಟ್ ಬ್ಯಾಚ್ ನಮ್ದು ಸ್ಟಾರ್ಟ್ ಆಗ್ತದೆ, ಆಗ ಅವರಿಗೆ ಯಾವ ಲ್ಯಾಂಗ್ವೇಜ್ ಅವರಿಗೆ? ಇಂಗ್ಲಿಷ್. ಅಂದ್ರೆ ಅವರು ಇಂಗ್ಲಿಷ್ ಅಥವಾ ಮಲಯಾಳಂ 7 ಗಂಟೆಗೆ ಇದೆ, ಸಂಜೆ 7 ಗಂಟೆಗೆ ಅಂತೇಳಿ ನನಗೆ ಸನತ್ ಅವರು ಕಳಿಸಿದ್ರು. ಇದು ಟೈಮಿಂಗ್ ನೀವು ಕಳಿಸಿದ ನಾನು ಕಳಿಸಿದ್ದಾರೆ. ನಾನು ಮಲಯಾಳಂ ಬೇಡ, ಅವ್ರು ಇಂಗ್ಲಿಷ್ಗೆ ಬರ್ಲಿ. ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ಅಲ್ಲಿ ಅವರು 18 ದಿವಸ ಕ್ಲಾಸ್ ಬರ್ಲಿ ಕ್ಲಾಸ್ಗೆ. ಕರೆಕ್ಟ್ ಆಗಿ ಅವರನ್ನು 18 ದಿವಸ ಕ್ಲಾಸ್ಗೆ ಬರ್ಲಿಕ್ಕೆ ಹೇಳಿ. ಆಯ್ತಾಯ್ತು. ಮತ್ತೆ ಸ್ವಲ್ಪ ಚೇಂಜಸ್ ಆಗ್ತದೆ. ಮತ್ತೆ ಎಂತ ಗೊತ್ತುಂಟ ಸರ್, ಈಗ ಹೇಗಂದ್ರೆ ಒಂದು ನೀವು ಪ್ರಯತ್ನ ಮಾಡ್ತೀರಿ, ಮತ್ತೊಂದು ಕೃಷ್ಣ ಪ್ರಯತ್ನ ಮಾಡ್ತಾನೆ. ನೀವು ಈಗ ಹೇಗಂದ್ರೆ ನೀವು ಒಂದು ಸೀರಿಯಸ್ ಆಗಿ ನೋಡಿ, ಮತ್ತೆ ಕೃಷ್ಣನ್ಗೆ ಕಾನ್ಸಂಟ್ರೇಟ್ ಆಗಿ ಪ್ರೇ ಮಾಡಿ, ಕೃಷ್ಣ ವ್ಯವಸ್ಥೆ ಮಾಡ್ತಾನೆ. ಯಾಕಂದ್ರೆ ನೀವು ಮಾಡುದು ಅಂದ್ರೆ ನಿಮ್ಮ ಪ್ರಯತ್ನ ತುಂಬಾ ಟೈಮ್ ಹಿಡಿಬಹುದು, ಕೃಷ್ಣನ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತೆ. ಹಾಗೆ ಅದು ಆಗ್ತದೆ. ನೀವು ಅವರನ್ನು ಕ್ಲಾಸಿಗೆ 18 ದಿವಸ ನೆಕ್ಸ್ಟ್ ಬ್ಯಾಚ್ ನಾನು ತಿಳಿಸ್ತೇನೆ, ನಿಮ್ಗೆ ಲಿಂಕ್ ಕಳಿಸ್ತೇನೆ. ಆ ಬ್ಯಾಚ್ಗೆ ಅವ್ರು ಬರ್ಲಿ. ಮತ್ತೆ 18 ದಿವಸ ನೀವು ಹೇಳಿ, ಒಂದು 18 ದಿವಸ ಕ್ಲಾಸ್ ಕೇಳು ಭಗವದ್ಗೀತೆದು, ಮತ್ತೆ ನೋಡಿ ಚೇಂಜಸ್ ಆಗ್ತದೆ. ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ಅಂದ್ರೆ ನನ್ ಮಗಳಿದ್ದಾಳೆ, ಅವಳು ತುಂಬಾ ಏನು ಅಂತ ಹೇಳಿದ್ರೆ ತುಂಬಾ ಚೂಟಿ, ಅಂದ್ರೆ ತುಂಬಾ ಚೂಟಿ ಅವಳು. ಶೀಸ್ ಅ ಪ್ರೀಮೆಚೂರ್ ಬೇಬಿ. ಅವರು 6 ತಿಂಗಳು 18ನೇ ದಿನ. ಸೊ ಹಂಗೆ ಅವ್ರದ್ದು ಇದಾಯ್ತು, ಬರ್ತ್ ಆಯ್ತು. ಸೊ ಪ್ರೀಮೆಚೂರ್. ಓಕೆ, ಆದ್ರೆ ಈಗ ಅಂತ ಹೇಳಿದ್ರೆ ಅವ್ರದ್ದು ಎನರ್ಜಿ ಲೆವೆಲ್ ಅಂತ ಹೇಳಿರುತ್ತಲ್ಲ, ತುಂಬಾ ಅಂದ್ರೆ ಒಂದು ಕಡೆಯಲ್ಲಿ ನಿಲ್ಲಲ್ಲ ಆಕೆ. ಎಲ್ಲಾದ್ರೂ ಓಡ್ತಾ ಇರ್ತಾಳೆ, ಅದು ಇದೆಲ್ಲ ಮಾಡ್ತಾ ಇರ್ತಾಳೆ. ಒಂದು ಇದು ಕಾನ್ಸಂಟ್ರೇಷನ್ ಈಗ ಅಂದ್ರೆ ಬರೀಲಿಕ್ಕೆ ಕೂತ್ರೆ ಆಕೆ ಎಲ್ಲೋ ಆಲೋಚನೆ ಮಾಡ್ತಾಳೆ, ಇಲ್ಲಾಂದ್ರೆ ಅಲ್ಲಿಂದ ಓಡೋಗಿ ಇನ್ನೇನಾದ್ರು ಮಾಡ್ತಾಳೆ. ತುಂಬಾ ಇದ್ದಿದ್ದೆ. ಅಂದ್ರೆ ಅವ್ರನ್ನು ನಾವು ಹೇಗೆ ಇದ್ ಮಾಡ್ಬೋದು ಅಂತ ಒಂದು ಗೈಡ್ ಮಾಡ್ತೀರಾ? ನೋಡಿ, ಫಸ್ಟ್ ಗೆ ನೀವು ಇಬ್ಬರಾಗಿ ಮತ್ತೆ ಮಗುವನ್ನು ನಿಮ್ಗೆ ಮಾಡ್ಬೋದು. ಹಾಗೆ ಈಗ ನೀವು ಬಂದಿದ್ದೀರಿ ಲೈನಿಗೆ, ಈಗ ಹೆಂಡತಿಯನ್ನು ನೆಕ್ಸ್ಟ್ ಬ್ಯಾಚ್ಗೆ ನಾನು ಕಳಿಸ್ತೇನೆ, ಇಂಗ್ಲಿಷ್ ಬ್ಯಾಚ್ಗೆ ಬರ್ಲಿ. ಮತ್ತೆ ನಿಮ್ಗೆ ಮತ್ತೆ ಅನುಕೂಲ ಆಗ್ತದೆ ಇಬ್ಬರು. ಯಾಕಂದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗುದಿಲ್ಲ, ಎರಡು ಕೈಯಿಂದ ಚಪ್ಪಾಳೆ ಆಗುದು. ಹಾಗಾಗಿ ಮತ್ತೆ ಅದು ಅನುಕೂಲ ಆಗ್ತದೆ ಸರ್. ಆಯ್ತು, ಧನ್ಯವಾದ. ಓಕೆ, ಒಂದ್ ನಿಮಿಷ. ಈಗ ಶ್ರೀನಿವಾಸ್ ಸರ್ ಒಂದ್ ನಿಮಿಷ. ಎಸ್, ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಬೋದು. ನಮ್ಗೆ ಆ ಲಿಂಕ್ ಕಳ್ಸ್ಕೊಡ್ತೀರಾ ಇಂಗ್ಲಿಷ್ ನಾವು ಕೇಳ್ಕೊಳ್ಳೋಣ ಅಂತ. ಓಕೆ, ನೆಕ್ಸ್ಟ್ ಬ್ಯಾಚ್ ಕಳಿಸ್ತೇನೆ. ಯಾವಾಗ ಕಳಿಸ್ತೀರಾ ಗ್ರೂಪ್ ಅಲ್ಲಿ? 14 ನಂತರ ಇಂಗ್ಲಿಷ್ ಬ್ಯಾಚ್ ಸ್ಟಾರ್ಟ್ ಆಗೋದು, ಕಳಿಸ್ತೇನೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಎಸ್, ಮಂಜುಳಾ ಅನ್ಮ್ಯೂಟ್ ಮಾಡಿ ಮಾತಾಜಿ. ಮಂಜುಳಾ ಮಾತಾಜಿ, ಎಸ್. ನಮಸ್ಕಾರ ಗುರುಜಿ. ನಮಸ್ತೆ. ಇದು ನಮ್ಮಲ್ಲಿ ಈ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಗೊತ್ತು ನಮ್ಗೆ ಅದ ಅಹಂಕಾರ ಬರ್ಬಾರ್ದು ನಮ್ಗೆ ಅಂತ. ಏನಾದ್ರು ಓದಿದ್ರೆ ನಾನು ಹಿಂಗ್ ಓದ್ಬಿಟ್ಟಿದೀನಿ, ಹಂಗೆ ನಂಗೆ ಇದಿಷ್ಟು ತಿಳ್ಕೊಂಡಿದೀನಿ, ಆತರ ಅಹಂಕಾರ ತಾನಾಗೆ ಬಂದ್ಬಿಡುತ್ತೆ. ಅದ್ ತಪ್ಪು ಅಂತ ಗೊತ್ತಿದ್ರು ಬರುತ್ತೆ. ಅದನ್ನ ಹೇಗೆ ನಾವು ನಿಗ್ರಹಿಸ್ಬೋದು? ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅಹಂಕಾರ ಎಲ್ಲ ಹೋಗ್ತದಂತೆ. ನೋಡಿ, ನಮ್ದು ಪ್ರೆಸಿಡೆಂಟ್ ಅವರು IIT ಕಾನ್ಪುರ್ ಅಂದ್ರೆ ಇದು ಅವರು 91 ನಲ್ಲಿ ಅವರು ಪಾಸ್ ಔಟ್. ಹಾಗಾಗಿ ಆ ಟೈಮಲ್ಲಿ IIT ಕಾನ್ಪುರ್ ಅಂದ್ರೆ ದೊಡ್ಡ ವಿಷಯ. ಹಾಗಾಗಿ ಎಂತಾಯ್ತು, ಅವರು ಮತ್ತೆ ಇಸ್ಕಾನ್ ಸೇರಿದ್ರು. ಅವರು ಜೀವನದಲ್ಲಿ ಹೇಗೆ ಅಂದ್ರೆ ಮನೆಯಲ್ಲಿ ಅಂದ್ರೆ ಎಂತ ಹೇಳುದು, ಅವ್ರು ಯಾವ್ದು ಕೆಲಸ ಮಾಡ್ಲಿಲ್ಲ. ಅವರಿಗೆ ಎಂತ ಹೇಳುದು, ಮನೆಯಲ್ಲಿ ಎಲ್ಲವೂ ತಂದೆ ತಾಯಿ ಮಾಡ್ತಾ ಇದ್ರು. ಹಾಗೆ ಸಾಕಿದ್ದಾರೆ ಅವರನ್ನು. ಇಸ್ಕಾನಿಗೆ ಸೇರಿದ ಕೂಡಲೇ ಮತ್ತೆ ಇನ್ಫೋಸಿಸ್ ಕೆಲಸಕ್ಕೆ ಹೋದ್ರು. ಕೆಲಸ ಬಿಟ್ಟು ಮತ್ತೆ ಅವರು ಫುಲ್ ಟೈಮ್ ಸೇರಿದ್ರು 93 ಅಲ್ಲಿ. ಫಸ್ಟ್ಗೆ ಅವರು ಇಸ್ಕಾನ್ ಅಲ್ಲಿ ಸೇರುವಾಗ ಅವರಿಗೆ ಗುಡಿಸಲು ಕೊಟ್ಟದ್ದು, ಅಂದ್ರೆ ಸ್ವೀಪ್ ಮಾಡ್ಲಿಕ್ಕೆ. ಆಗ ಅವ್ರು ಹೇಳ್ತಾರೆ, ನಂಗೆ ತುಂಬಾ ಅಹಂಕಾರ ಇತ್ತು, ನಾನು IIT ಕಾನ್ಪುರ್, ನಾನು ದೊಡ್ಡ ಜನ, ಆ ತರ ಎಲ್ಲ ಇತ್ತು. ನಾನು ಇನ್ಫೋಸಿಸ್ ಕೆಲಸ ಮಾಡಿದ್ದೇನೆ ದೊಡ್ಡ, ಆದ್ರೆ ಅದೆಲ್ಲವೂ ನಾನು ಗುಡಿಸುವಾಗ ಎಲ್ಲವೂ ಹೋಯ್ತು ಅಂತ. ಹಾಗಾಗಿ ಅಹಮ್ಮನ್ನು ನಾವು ಕೃಷ್ಣ ಪ್ರಾಜ್ಞೆಯಲ್ಲಿ ಎಂತಾಗ್ತದೆ ಅಂದ್ರೆ, ನೋಡಿ, ನಾನು ಕೂಡ ಸ್ಟಾರ್ಟಿಂಗ್ ಬರುವಾಗ ನನಗೆ ಇಡಿಸುಡಿ ಕೊಟ್ರು, ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಕೊಟ್ರು, ಮತ್ತೆ ಪಾತ್ರೆ ತೊಳಿಲಿಕ್ಕೆ. ಆಗ ನಾನು ಕೂಡ ಸ್ವಲ್ಪ ಕಲ್ತಿದ್ದೆ. ನನ್ನದು ಅಹಂಕಾರ ಎಲ್ಲ ಅಲ್ಲಿ ಎಳೆಯುದು. ಎಂತಂದ್ರೆ
ಕೃಷ್ಣ ಪ್ರಜ್ಞೆಯಲ್ಲಿ ಎಂತ ಆಗ್ತದೆ ಅಂದ್ರೆ ಅಹಂಕಾರವೆಲ್ಲ, ನಮ್ಮ ಅಹಂಕಾರ ಎಲ್ಲ ಸ್ಮ್ಯಾಶ್ ಆಗ್ತಾ ಬರ್ತದೆ. ಅಂದ್ರೆ ನಾನು ದೊಡ್ಡವ, ನಾನು ಹಾಗೆ ಹೀಗೆ. ಕೃಷ್ಣನ ಸೇವೆ ಮಾಡುವಾಗ ಅದೆಲ್ಲವೂ, ನಾವು ಕೃಷ್ಣನ ಸೇವೆ ಮಾಡಿದಾಗ ನಮ್ಗೆ ನಮ್ದು ಅಹಂಕಾರ ಎಲ್ಲವೂ ಇದು ಆಗ್ತಾ ಬರ್ತದೆ. ಕೃಷ್ಣನ ಸೇವೆ ಮಾಡ್ಬೇಕು. ಕೃಷ್ಣನ ಸೇವೆ ಮಾಡಿದಲ್ಲಿ ನಮ್ದು ಅಹಂಕಾರ ಎಲ್ಲ ಕೆಳಗೆ ಇಳ್ತಾ ಬರ್ತದೆ. ಗೊತ್ತಾಯ್ತಾ ಮಾತಾಜಿ? ಓಕೆ, ಧನ್ಯವಾದ ಎಸ್ ಗುರುಜಿ. ಎಸ್ ಎಸ್ ಎಸ್. ಪಲ್ಲವಿ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್ ಹರೇ ಕೃಷ್ಣ ಗುರುಜಿ. ಎಸ್ ಎಸ್ ಮಾತಾಜಿ, ಹೇಳಿ ಮಾತಾಜಿ. ಈಗ ಸುಳ್ಳು ಹೇಳೋದು ಸರಿನಾ ತಪ್ಪ? ಅದ್ರಿಂದ ನಮ್ಮ ಆಧ್ಯಾತ್ಮದ ಇದಕ್ಕೇನಾದ್ರೂ ಪ್ರಾಬ್ಲಮ್ ಆಗುತ್ತಾ? ನೋಡಿ, ಸುಳ್ಳು ಹೇಳುದು ಈಗ ಹೇಗಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಹೇಗಂದ್ರೆ, ಈಗ ನಾನು ಮುಂಚೆ ಸುಳ್ಳು ಹೇಳ್ತಾ ಇದ್ದೆ. ನಾನು ಕಂಪನಿಯಲ್ಲಿ ಇರುವಾಗ ನಂದು ಬಾಸಿನವರೆಲ್ಲ ಟೋಟಲಿ ಎಂತ ಹೇಳುದು, ಅಂದ್ರೆ ಅವ್ರಿಗೆ ಕೃಷ್ಣ ಪ್ರಜ್ಞೆ ಚೂರು ಕೂಡ ಇಷ್ಟ ಇಲ್ಲ. ನಂದು ಹೇಗಿತ್ತು ಅಂದ್ರೆ, ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 7:30-8 ಗಂಟೆ ನನ್ನ ಕೆಲಸ ಇತ್ತು. ಹಾಗೆ ಎಂತ ಆಗ್ತಿತ್ತು ಅಂದ್ರೆ, ನನ್ಗೆ ಅಂದ್ರೆ ವರ್ಷಕ್ಕೊಮ್ಮೆ ನಾವು ಯಾತ್ರೆಗೆ 3 ಯಾತ್ರೆಗೆ ಹೋಗ್ತೇವೆ. ಒಂದು ಜಗನ್ನಾಥಪುರಿ, ಒಂದು ವೃಂದಾವನ, ಅಕ್ಟೋಬರ್ ಅಲ್ಲಿ ವೃಂದಾವನ, ಮತ್ತೆ ಮಾಯಾಪುರಿಗೆ ಯಾವಾಗ ಫೆಬ್ರವರಿಯಲ್ಲಿ. ಆದ್ರೆ ನನ್ಗೆ ರಜೆ ಕೊಡ್ತಾ ಇರ್ಲಿಲ್ಲ. ಆಗ ನಾನು ಎಂತ ಹೇಳ್ತಿದ್ದೆ, ಯಾರಿಗೂ ಹುಷಾರಿಲ್ಲ ಅಂತ ಹೇಳಿ ನಾನು ಸಡನ್, ಆಲ್ ಆಫ್ ಸಡನ್ ಅಂದ್ರೆ ನಾನು ಫ್ಲೈಟ್ ಅಲ್ಲಿ ಕೂತ್ಕೊಳ್ಳುವಾಗ ನಾನು ಸುಳ್ಳು ಹೇಳುದು. ಅಂದ್ರೆ ನಾನು ಅವರಿಗೆ ಫೋನ್ ಮಾಡುದು, ನನ್ನ ಬಾಸಿಗೆ, ಹೀಗೆ ನನ್ನ ರಿಲೇಷನ್ಗೆ ಹುಷಾರಿಲ್ಲ, ಹಾಗಾಗಿ ಬಾಂಬೆಗೆ ಹೋಗಿದ್ದೇನೆ ಅಂತ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಸುಳ್ಳು ಹೇಳ್ಬೋದು. ನಮ್ಮ ಸ್ವಂತಕ್ಕೆ ಅಲ್ಲಿ ನೋಡಿ, ನಾನು ಯಾವ್ದಕ್ಕೆ ನನ್ನ ಇಂಟೆನ್ಷನ್, ಆ ಒಂದು ನಾನು ಯಾತ್ರೆ ಮಾಡ್ಬೇಕು, ಯಾಕಂದ್ರೆ ನಿಜ ಹೇಳಿದ್ರೆ ನನಗೆ ರಜೆ ಕೊಡುದಿಲ್ಲ. ಹಾಗಾಗಿ ನಾನು ಆ ತರ ನಾನು ಸುಳ್ಳು ಹೇಳ್ತಾ ಇದ್ದೆ. ಗೊತ್ತಾಯ್ತಾ ಮಾತಾಜಿ? ಕ್ಲಿಯರ್ ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಬೋದು. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹಾ ಪ್ರಭುಜಿ, ಗೊತ್ತಾಯ್ತು. ಯಾಕಂದ್ರೆ ಮಹಾಭಾರತದಲ್ಲೂ ದ್ರೋಣಾಚಾರ್ಯರಿಗಾಗ್ಲಿ ಅಥವಾ ಕರ್ಣನ್ಗಾಗ್ಲಿ ಎಷ್ಟೋ ಸುಳ್ಳು ಆಗಿತ್ತಲ್ಲ, ಅದಕ್ಕೆ ನಾವು ಸಣ್ಣ ಪುಟ್ಟ ಸುಳ್ಳು ಹೇಳ್ತೀವಿ, ಅದೆಲ್ಲ ತಪ್ಪಾಗತ್ತಾ ಅಂತ ಕೇಳಿದೆ. ಅಲ್ಲಲ್ಲ, ಅಂದ್ರೆ ನೋಡಿ, ಮಹಾಭಾರತದ ನಮ್ಗೆ ಬೇಡ ನಮ್ಗೆ. ಹೇಗಂದ್ರೆ ಈಗ ಭಾಗವತ ಮತ್ತೆ, ಯಾಕಂದ್ರೆ ಮಹಾಭಾರತದಲ್ಲಿ ಜಾಸ್ತಿ ಪೊಲಿಟಿಕಲ್ ಉಂಟು. ಹಾಗಾಗಿ ಪೊಲಿಟಿಕಲ್ ಅಲ್ಲಿ ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ನಾವೀಗ ಭಕ್ತಿ ಮಾರ್ಗಕ್ಕೆ ಬರುವ. ಯಾಕಂದ್ರೆ ನಿಮ್ಗೆ ಗೊತ್ತುಂಟು, ರಾಜಕಾರಣಿಗಳೆಲ್ಲ ಅದು ಅವರು ಹೇಳ್ತಾ ಇರ್ತಾರೆ. ಆದ್ರೆ ನಾವು ಆ ಲೆವೆಲ್ಗೆ ಹೋಗುದು ಬೇಡ. ನಾವು ಭಕ್ತಿಯಲ್ಲಿ ಹೇಗಂದ್ರೆ ಅನುಕೂಲಸ್ಯ, ಅಂದ್ರೆ ಈಗ ಕೃಷ್ಣನ ಪಡಿಲಿಕ್ಕೋಸ್ಕರ, ಅದಕ್ಕೋಸ್ಕರ ನಾವು ಯಾವ್ದಾದ್ರು ಸುಳ್ಳು ನಡೀತದೆ. ಆದ್ರೆ ಅದು ಇಂಟೆನ್ಷನ್ ನಮ್ದು ಕ್ಲಿಯರ್ ಆಗಿರ್ಬೇಕು. ಹೇಗಂದ್ರೆ ನಮ್ದು ಇಂಟೆನ್ಷನ್ ರಾಂಗ್ ಇದ್ರೆ ಆಗ ಕೃಷ್ಣ ಅದಕ್ಕೆ ಇದು ಕೊಡ್ತಾನೆ. ಈಗ ಹೇಗಂದ್ರೆ ನಾನು ಹೇಳಿದ್ದು, ನಾನು ನನ್ನ ಜೀವನದಲ್ಲಿ ಹೇಳಿದ್ದು ಹೇಗಂದ್ರೆ, ನಾನು ಹೇಳಿದೆ ನನ್ನ ಬಾಸಿಗೆ ಸುಳ್ಳು. ಅಂದ್ರೆ ಸತ್ಯ ಹೇಳಿದ್ರೆ ನನಗೆ, ಸ್ಟಾರ್ಟಿಂಗ್ ಸತ್ಯ ಹೇಳಿದ್ರೆ ನನಗೆ ರಜೆ ಕೊಡ್ಲಿಲ್ಲ. ಮತ್ತೆ ನಾನು ಸುಳ್ಳು ಹೇಳಿ ನಾನು ಯಾತ್ರೆಗೆ ಹೋಗ್ತಾ ಇದ್ದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಇಂಟೆಲಿಜೆಂಟ್ ಆಗಿ ನೀವು ಸುಳ್ಳು ಹೇಳ್ಬೋದು. ಆದ್ರೆ ಮಾತ್ರ ನೀವು ಸುಳ್ಳು ಹೇಳಿದ ಮೇಲೆ ಕೃಷ್ಣ ಪ್ರಜ್ಞೆಗೆ ಅದು ಯೂಸ್ ಆಗ್ಬೇಕು. ಇಲ್ಲದಿದ್ರೆ ಅಲ್ಲಿದು ಕೂಡ ನಿಮ್ಗೆ ಅದಕ್ಕೆ ಇದು ಹಿಡುತ್ತದೆ. ಎಸ್. ಬೇರೆ ಯಾರ್ದು ಪ್ರಶ್ನೆ ಉಂಟಾ? unable to mute. Okay. Yes. ಒಂದು ನಿಮಿಷ. ಓಕೆ, ನಾಡಿದ್ದು ಮಂಡೇ ಕೂಡ ಕ್ಲಾಸ್ ಉಂಟು. 18 ಆದ್ಮೇಲೆ 19 ಕ್ಲಾಸ್ ಉಂಟು. ಎಲ್ಲರೂ ಬನ್ನಿ 19th ಕ್ಲಾಸಿಗೆ. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಾಸ್ ಅದು 19th ಕ್ಲಾಸ್. ಎಸ್. ಹಾಗಾದ್ರೆ ನಾವು ಮುಕ್ತಾಯ ಮಾಡುವ.